ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಮತ್ತೆ 2ನೇ ಶ್ಲೋಕ, ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿದು ಹೇಗೆ. ನೋಡಿ, ಪ್ರಭುಪಾದ ಹೇಳ್ತಾರೆ, ಪ್ರಶ್ನೆ ಅಂದ್ರೆ ಈ ರೀತಿ ಪ್ರಶ್ನೆ ಇರಬೇಕು. ಆದ್ರೆ ನಮ್ಮ ಪ್ರಶ್ನೆ ಅಂತ ನಮ್ಮ ಪ್ರಶ್ನೆಗೆ ಅಂದ್ರೆ ಅದು ಟೋಟಲಿ ಭೌತಿಕ ಲೆವೆಲ್ ಇರ್ತದೆ, ಆಧ್ಯಾತ್ಮಿಕ ಲೆವೆಲ್ ಇರುವುದಿಲ್ಲ. ಆದ್ರೆ ಪ್ರಭುಪಾದ ಹೇಳ್ತಾರೆ ಇದು ಸರಿಯಾದ ಪ್ರಶ್ನೆ. ಈಗ ಇದಕ್ಕೆ ಉತ್ತರ ಕೂಡ ಉಂಟು. ಓಕೆ, ಇದು 7ನೇ ಅಧ್ಯಾಯದ 29-30ನೇ ಶ್ಲೋಕ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತೇ ಯತಂತಿಯೇ ತೇ ಬ್ರಹ್ಮ ತದ್ವಿದುಂ ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತ ಆದಿದೈವಂ ಮಾಂ ಸಾಧಿಯಜ್ಞಂ ಚಾಯೇ ವಿದು ಪ್ರಾಯೇಣ ಗಾಲೆ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಅಂದ್ರೆ ಆದಿಭೌತಿಕ್, ಆದಿಯಜ್ಞಿಕ್, ಆಧ್ಯಾತ್ಮಿಕ್ ಇದೆಲ್ಲವೂ ಅಂದ್ರೆ ಕ್ಲೇಶಗಳು, ತ್ರಿವಿಧ ಕ್ಲೇಶಗಳು. ನಾವು ಕ್ಲೇಶಗಳಿಂದ ಬಿಡುಗಡೆ ಆಗ್ಬೇಕು, ಹೇಗೆ ಆಗ್ಬೇಕು? ಎಸ್, ಈಗ ಎಲ್ಲ ಉತ್ತರ. ಈಗ ಓಕೆ, ಉತ್ತರ ಹೇಳುವ ಮುಂಚೆ ಕೃಷ್ಣನ ಹೇಳಿದನ್ನು ಹೇಳುವ. 3ನೇ, ಈಗ ದೇವೋತ್ತಮ ಪರಮಪುರುಷ ಉತ್ತರ ಹೇಳ್ತಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರ ಬೆಳವಣಿಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಎಸ್, ಶರೀರಧಾರಿಗಳ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದ ಹೆಸರು. ಸೂರ್ಯಚಂದ್ರರಂತ ದೇವತೆಗಳು ಒಳಗೊಳ್ಳಿರುವ ವಿರಾಟ್ ರೂಪಕ್ಕೆ ಆದಿದೈವ ಎಂದ ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯ ಭಗವಂತನಲ್ಲಿ ಪರಮಾತ್ಮನ ಪ್ರತಿನಿಧಿಯಾದ ನನಗೆ ಪರಮ ಪ್ರಭುವಿಗೆ ಆದಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಎಸ್, ಈಗ ನಾವು ಉತ್ತರ ನೋಡುವ ಇಲ್ಲಿ ಬಾಕ್ಸ್ ಅಲ್ಲಿ. ಎಸ್, ಈಗ ಇವನ ಪ್ರಶ್ನೆ, ಕೃಷ್ಣ 2 ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ, ಮತ್ತೆ 2, 3 ಮತ್ತು 4ರಲ್ಲಿ ಭಗವಂತ ಉತ್ತರ ಕೊಟ್ಟಿದ್ದಾನೆ. ಅದನ್ನು ನಾವೀಗ ಟೇಬಲ್ ಅಲ್ಲಿ ಹಾಕಿದ್ದೇವೆ. ಬ್ರಹ್ಮನ್, ಬ್ರಹ್ಮನ್ ಅಂದ್ರೆ ಆತ್ಮ, ನಾಶವಿಲ್ಲದ ಜೀವಾತ್ಮ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಿರುವಂಥದ್ದು. ಹಾಗಾಗಿ ಈಗ ನಾವು ಹೆಚ್ಚಿನವರು ಯಾರಾದ್ರು ಸಾಯುವಾಗ ನಿಯರೆಸ್ಟ್ ಒನ್, ನಮ್ಮ ಕ್ಲೋಸ್, ನಾವು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಕೂಗ್ಲಿಕ್ಕೆ ಯಾಕೆ ಸ್ಟಾರ್ಟ್ ಮಾಡೋದು ನಾವು? ಯಾಕೆಂದ್ರೆ ನಾವು ದೇಹದ ಭಾವನೆಯಲ್ಲಿ ಇದ್ದೇವೆ. ದೇಹದ ಭಾವನೆಯಲ್ಲಿ ಇರುವಾಗ, ದೇಹ ಹೋಗುವಾಗ ಅಂದ್ರೆ ಕೂಗ್ಲಿಕ್ಕೆ. ಅದೇ ಮೊನ್ನೆ ನಾನು ಹೇಳಿದಲ್ಲ, ಒಬ್ಬ 32 ವರ್ಷದವ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ. ಅವ ಅಂದ್ರೆ 10th ಮಾಡಿದಷ್ಟೇ, ಮತ್ತೆ ಈಗ ಒಂದು ಆಲ್ಮೋಸ್ಟ್ ಒಂದು 10-16 ವರ್ಷ ಅಂದ್ರೆ ಅಲ್ಲಿ ಸಣ್ಣ ಪುಟ್ಟ ಒಂದು ಕೆಲಸ ಮಾಡ್ತಿದ್ದ, ಇಲ್ಲಿ ಹತ್ತಿರದವ ಟೋಟಲಿ ಕುಡಿತಾ ಇದ್ದ. ಮನೆಗೆ ಸ್ವಲ್ಪ ಕೂಡ ಹೆಲ್ಪ್ ಇಲ್ಲ ಅವನು. ಆದ್ರೆ ಈಗ ಸತ್ತ ಮೇಲೆ ಎಲ್ಲರೂ ಒಂದು ಇದೆಲ್ಲ ಹಾಕಿದ್ದಾರೆ, ಅಂದ್ರೆ ಎಷ್ಟು ಒಳ್ಳೆವ ಅಂತ. ಹಾಗಾಗಿ ಜನರು ಎಷ್ಟು ಇದು ಅಂದ್ರೆ, ಜನರಿಗೆ ಒಳ್ಳೇದು ಯಾವ್ದಂತ ಗೊತ್ತಿಲ್ಲ. ಎಲ್ಲರೂ ದೇಹದ ಭಾವನೆ ಇರುವಾಗ ಈ ರೀತಿ ಆಗ್ತದೆ. ಅವ್ರ ಕೈಯಲ್ಲಿ ಅಂದ್ರೆ ಹತ್ತಿರದಲ್ಲಿ ಕಟೌಟ್ ಎಲ್ಲ ಹಾಕಿದ್ದಾರೆ, ಅಂದ್ರೆ ಸಣ್ಣ ಹಾರ್ಟ್ ಅಟ್ಯಾಕ್ ತೀರೋದಲ್ಲ, ಹಾಗಾಗಿ ಹಾಕಿದ್ದಾರೆ. ಆದ್ರೆ ಇರುವಾಗ ಎಂತ ಪ್ರಯೋಜನ ಇರಲಿಲ್ಲ, ಮನೆಯವರಿಗೆ ಏನು ಪ್ರಯೋಜನ ಇರಲಿಲ್ಲ. ಹಾಗಾಗಿ ಈ ರೀತಿ ಆಗ್ತದೆ. ಆದ್ರೆ ಯಾಕೆ ಆಗ್ತದೆ ಅಂದ್ರೆ ಎಲ್ಲರೂ ದೇಹದ ಭಾವನೆಯಲ್ಲಿದ್ದಾರೆ, ಆತ್ಮದ ಭಾವನೆಯಲ್ಲಿ ಇಲ್ಲ. ಆದ್ರೆ ಆತ್ಮದ ಭಾವನೆ ಅಂದ್ರೆ ಆತ್ಮ ನಾಶವಿಲ್ಲದ ಜೀವಾತ್ಮ. 2ನೇದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ದೇಹದ ನಿಯಂತ್ರಕ, ಜೀವಿಯ ಸ್ವರೂಪ, ಜೀವಿಯರ ಸ್ವರೂಪ ಹೋಯ್ ನಿತ್ಯ ಕೃಷ್ಣ ದಾಸ್. ಮತ್ತೆ 3ನೇದು ಕರ್ಮ, ಕೆಲಸ ಫಲವಾದ ಚಟುವಟಿಕೆಗಳು, ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಅದು ನಾವು ಕರ್ಮ ಮಾಡ್ಬೇಕು. ಈಗ ಕೆಲವರು ಹೇಳುವಂಥದ್ದು ನಾವು ಸುಮ್ಮನೆ ಇರ್ಬೇಕು, ಇಲ್ಲ, 8 ಗಂಟೆ ಮಾಡ್ಬೇಕು ಶಾಸ್ತ್ರ ಪ್ರಕಾರ. 12ರಲ್ಲಿ 8 ದೇಹಕ್ಕೆ, 8 ಮನಸ್ಸಿಗೆ, 8 ಆತ್ಮಕ್ಕೆ. ಹಾಗಾಗಿ ಮನಸ್ಸಿಗೆ 8 ನಾವು ಕೆಲಸ ಮಾಡಲೇಬೇಕು. ಕೆಲಸ ಮಾಡಿದರೆ ನಮಗೆ ಎಂತ ಹೇಳೋದು, ಕೃಷ್ಣ ಕೊಡೋದಿಲ್ಲ. ಹಾಗಾಗಿ ಅದು ಜಾಸ್ತಿ ಮಾಡಬಾರ್ದು. ಜನರು ಎಂತಂದ್ರೆ ಮಾಡ್ಬೇಕಂತ ಒಟ್ಟು ಮಾಡುವಂಥದ್ದು 14 ಗಂಟೆ 15 ಗಂಟೆ ಆ ರೀತಿ ಅಲ್ಲ, 8 ಸಾಕು. ಮತ್ತೆ 3ನೇದು ಆದಿಭೂತ. ಆದಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಆದಿದೈವ, ಎಲ್ಲಾ ದೇವತೆಗಳನ್ನು ಒಳಗೊಂಡ ವಿಶ್ವರೂಪ. ಆದಿಯಜ್ಞ, ಯಜ್ಞದ ಭೋಕ್ತ ಪರಮಾತ್ಮ. ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ? ಎಲ್ಲರ ಹೃದಯದಲ್ಲಿ.
ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಜೀವನ ಉದ್ದಕ್ಕೆ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ನೋಡಿ, ಇದಕ್ಕೆ ನಾನೊಂದು ಸಣ್ಣ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. 2010ರಲ್ಲಿ ಒಬ್ಬರು, ನಾನು ಕೃಷ್ಣ ಭಜನೆಗೆ ಅಂದರೆ ನಾನು ಕೃಷ್ಣ ಭಜನೆಯಲ್ಲಿ ಆಗ ತುಂಬ ಇದಾಗಿದೆ. ಆಗ ಅವರು ನನಗೆ ಸಿಕ್ಕಿ ಹೇಳಿದರು. ಆಗ ಗೌರ್ಮೆಂಟ್ ಎಂಪ್ಲಾಯ್ ಅವರು. ಆಗ ಅವರಿಗೆ ಒಂದು 50 ವರ್ಷ ಆಗಿರ್ಬೇಕೇನೋ. ಆಗ ಅವ್ರು ಹೇಳಿದರು, ಏನು ಮಾರೆ ನೀನು ಈ ಸಣ್ಣ ಪ್ರಾಯದಲ್ಲಿ ಕೃಷ್ಣ ಭಜನೆಗೆಲ್ಲ ಸೇರಿದ್ಯಾ? ಇದು ನಾವು ರಿಟೈರ್ಡ್ ಆದ್ಮೇಲೆ ಸೇರುವಂಥದ್ದು. ನಾನು ಅವರಿಗೆ ಹೇಳಿದೆ, ಇಲ್ಲ ಸರ್, ನಾವು ಸಣ್ಣ, ಯಾಕೆಂದ್ರೆ ಈ ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಈ ಇಂಜಿನಿಯರಿಂಗ್ ಎಲ್ಲ ನಾವು ಪ್ರಾಯದ ಮೇಲೆ ಮಾಡ್ತೇವೆ, ಸಣ್ಣ ಪ್ರಾಯದಲ್ಲಿ ಮಾಡೋದು ಡಾಕ್ಟರ್ ಯಾವುದು ಕಲಿಯುವುದಿದ್ರೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಕೂಡ ನಾವು ಸಣ್ಣ ಪ್ರಾಯದಲ್ಲಿ ಕಲಿಬೇಕಂತ ಹೇಳಿದ್ರು. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ತಪ್ಪು, ನಿನ್ನ ತಲೆ ಹಾಳು ಮಾಡಿದ್ದಾರೆ ಅವರು, ಹಾಗೆ ಎಲ್ಲ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ರು, ನಾನು ನೋಡು ಈಗ 10 ವರ್ಷ ಉಂಟು ರಿಟೈರ್ಡ್ ಆದ್ಮೇಲೆ ನಾನು ಕೃಷ್ಣ ಪ್ರಜ್ಞೆ ತಗೊಳ್ತೇನೆ. ಈಗೆಲ್ಲ ರಿಟೈರ್ಡ್ ಆದ್ಮೇಲೆ, ಈಗ ರಿಟೈರ್ಡ್ ಆಗಿ 2 ವರ್ಷ ಆಯ್ತು. ಅಂದ್ರೆ ನಾನು ಲಾಸ್ಟ್ ಟೈಮ್ ಭೇಟಿ ಆಗಿದ್ದೆ. ಬೆಳಿಗ್ಗೆ ಇಂದ ರಾತ್ರಿವರೆಗೆ ಟಿವಿ ನೋಡ್ತಾ, ನ್ಯೂಸ್ ಅದೆಲ್ಲ ನೋಡ್ತಾ ಇರ್ತಾರೆ. ಅಂದ್ರೆ ಜನರು ಹೇಳುದಂತಂದ್ರೆ, ನಾನು 60ರ ನಂತರ ಇದಕ್ಕೆ ಸೇರ್ತೇನೆ. ಅದಕ್ಕೆ ಇಲ್ಲಿ ಹೇಳೋದು, ಜೀವನ ಉದ್ದಕ್ಕೆ ಸ್ಮರಣೆ ಮಾಡಿದ್ರೆ ಮಾತ್ರ ನಮ್ಗೆ ಸಾವನ್ನ ಟೈಮಲ್ಲಿ ಕೃಷ್ಣ ನೆನಪು ಬರ್ತದೆ. ನಾವು ಜೀವನ ಉದ್ದಕ್ಕೆ ಇಂದ್ರಿಯ ಸುಖ ಮಾಡಿದ್ರೆ ಎಲ್ಲಿ ನೆನಪು ಬರ್ತದೆ? ಬರುವುದಿಲ್ಲ. ಒಬ್ಬರು ಹೇಳ್ತಾರೆ, ಸಣ್ಣ ಪ್ರಾಯದಲ್ಲಿ ಕೈಗೊಳ್ಬೇಕು. ಸಣ್ಣ ಪ್ರಾಯದಲ್ಲಿ ತಗೊಂಡ್ರೆ ನಮಗೆ ಜೀವನದ ಸ್ಮರಣೆ ಮಾಡ್ಲಿಕ್ಕೆ ಅದು ಆಗ್ತದೆ, ಅಭ್ಯಾಸ ಮಾಡ್ಲಿಕ್ಕೆ. ಹಾಗಾಗಿ ಜನರು ಹೆಚ್ಚಿನವರು ಹೇಳುವಂಥದ್ದು ಇದೆ, ಹೆಚ್ಚಿನವರು ಅದು ನಾವು ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಹಿಂದೆ ಸುಖ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಕುಡಿಯುವ ಇದ್ದಾನೆ, ಅವನಿಗೆ 60 ಕುಡಿತಾ ಇರ್ತಾನೆ, ಮತ್ತೆ 60 ಬಿಡ್ಲಿಕ್ಕೆ ಆಗ್ತದೆ? ಇಲ್ಲ. ಈಗ ಟಿವಿ ಅಡಿಕ್ಷನ್, ಬೆಳಿಗ್ಗೆ ನ್ಯೂಸ್ ಇದೆಲ್ಲ ನೋಡುವವರು, ಅವ್ರಿಗೆ ನೋಡ್ತಾ ಇರ್ಬೇಕು, ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಏನಿಲ್ಲ ಅದ್ರಲ್ಲಿ ನೋಡಿ, ಈಗ ಕೊರೋನಾದಲ್ಲಿ ಅವಸತ್ತಿದ್ದಾನೆ ಇವಸತ್ತಿ ಅದೇ ಇಡುವಂಥದ್ದು. ಅದರಲ್ಲಿ ನಮ್ಮ ಪೂರ್ತಿ ಇದು ಎಂತ ಹೇಳುದು, ನಮ್ಮ ಮೈಂಡ್ ಇದಾಗ್ತದೆ. ಒಮ್ಮೆ ಒಬ್ಬ ಲಾಸ್ಟ್ ಟೈಮ್ ಒಬ್ಬರು ನನಗೆ ಭೇಟಿ ಆದ್ರು. ಅವ್ರು ಹೇಳುವಂಥದ್ದು, ನಾನು ಇದೊಂದು 2-3 ತಿಂಗಳ ಮುಂಚೆ ನಾನೀಗ ಈ ನ್ಯೂಸ್ ನೋಡುದು ಬಿಡ್ತೇನೆ, ಯಾಕಂದ್ರೆ ರಾತ್ರಿ ನನಗೆ ಆ ಕೊರೋನಾದೇ ಥಾಟ್ ಬರ್ತದೆ, ಬೇರೆ ರೀತಿಯಲ್ಲಿ ಇದು ಬರ್ತದಂತೆ, ಬಿಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಹೇಳ್ತಾರೆ, ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಎಂತ ಮಾಡ್ತದೆ, ನಮ್ಮ ಪ್ರಜ್ಞೆಯನ್ನು ಕಲುಷಿತ ಮಾಡ್ತದೆ, ಮತ್ತೆ ನಮಗೆ ಸ್ಮರಣೆ ಕೂಡ ಅದೇ ಬರುವಂತದ್ದು. ಹಾಗಾಗಿ ಅದರಲ್ಲಿ ವೇಸ್ಟ್ ಅಂದ್ರೆ ಚೂರು ಕೂಡ ಪ್ರಯೋಜನ ಇಲ್ಲ. ಆದ್ರೆ ಜನರಿಗೆ ಗೊತ್ತಿಲ್ಲ, ಸಾವಿನ ಸಮಯ ಕೃಷ್ಣನಿಗೆ ಹೇಗೆ ನೆನಪಿಸಿಕೊಳ್ಳುವುದು? ಜೀವನ ಉದ್ದಕ್ಕೆ ಸ್ಮರಣೆಯನ್ನು ನಾವು ಅಭ್ಯಾಸ ಮಾಡಬೇಕು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದ ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಓಕೆ, ಇದಾಯ್ತಲ್ಲ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಾ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಶಿ ಅತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇವನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಅಂದ್ರೆ ಸಾಯುವಾಗ ನಮಗೆ ಕೃಷ್ಣನ ಸ್ಮರಣೆ ಬಂದ್ರೆ ನಾವು ಇಮಿಡಿಯೇಟ್ ಗೋಲೋಕಕ್ಕೆ ಹೋಗ್ತೇವೆ, ಇದರಲ್ಲಿ ಡೌಟೇ ಇಲ್ಲ. ಅದ್ರ ಒಬ್ಬರು ಹೇಳ್ತಾರೆ, ಇದು ತುಂಬಾ ಕಷ್ಟ, ಆದ್ರೆ ಅಸಾಧ್ಯ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ. ನೀವು ಜೀವನ ಉದ್ದಕ್ಕೆ ಇದನ್ನು ಅಭ್ಯಾಸ ಮಾಡಿದ್ರೆ ಸಾಯುವಾಗ ಖಂಡಿತ ನಿಮಗೆ ಕೃಷ್ಣನ ಸ್ಮರಣೆ ಬರ್ತದೆ. ಅದಕ್ಕೆ ನಾವು ಹೇಳುವಂಥದ್ದು, 2 ಗಂಟೆ ಜಪ ಮಾಡಿ, ಸ್ವಲ್ಪ ಕೀರ್ತನೆ ಮಾಡಿ, ಎಲ್ಲರ ಮನೆಯಲ್ಲಿ ಸೇರಿ ಸ್ವಲ್ಪ ಭಗವದ್ಗೀತೆ ಓದಿ. ಇದರಿಂದ ಎಂತ ಆಗ್ತದೆ? ಗ್ರಾಜುವಲಿ ಹಂತವಾಗಿ ನಿಮ್ಮ ಸ್ಮರಣೆ ಕೃಷ್ಣ ಪ್ರಜ್ಞೆ ಆಗ್ತದೆ. ಇಲ್ಲದೆ ಇದೆ ಹಿಂದೆ ಸುಖ. ಅದು ಟಿವಿಯಲ್ಲಿ ಎಂತ ಆಯ್ತು, ಹತ್ತಿರದವರು ಎಂತ ಮಾಡಿದ್ರು, ಇದು ಅದೂ ಇಲ್ಲ. ನಮ್ಗೆ ಸಾಯುವಾಗ ಇಲ್ಲದ ಅದೇ ಬರ್ತದೆ ಸ್ಮರಣೆ. ಹೇಗಂದ್ರೆ, ಇಲ್ಲಿ ಒಬ್ಬರು ಮಾರ್ವಾಡಿ ಇದ್ದಾರೆ. ಮಾರ್ವಾಡಿ ಅಂದ್ರೆ ಈ ರಾಜಸ್ಥಾನಿ. ಅವರಿಗೆ 5-6 ಅಂಗಡಿ ಉಂಟು. ಈ ಎಂತ ಹೇಳೋದು ಅಂದ್ರೆ ಬೇರೆ ಬೇರೆ ರೀತಿಯ ಅವ್ರದ್ದು ಬಿಸ್ನೆಸ್ ಉಂಟು. ಹಾಗಾಗಿ ಅವರ ತಂದೆಗೆ ತುಂಬಾ ಪ್ರಾಯ ಆಗಿತ್ತು. ಅವರು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಆಲ್ಮೋಸ್ಟ್ ಒಂದು 30 ವರ್ಷ ಹಿಂದೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಈಗ ಮಕ್ಕಳು ನೋಡ್ತಾ ಇದ್ದಾರೆ. ಆದ್ರೆ ಸಾಯೋ ಸ್ಟೇಜಲ್ಲಿ ಹಾಸ್ಪಿಟಲ್ಗೆ ಇವರು ಮಕ್ಕಳು ಹೋದ್ರು. ಯಾಕೆಂದ್ರೆ ಅವರು ಅಪರೂಪಕ್ಕೆ ಬರ್ತಾರೆ ಸಂಡೇಸ್ ಎಲ್ಲ, ಮಕ್ಕಳಲ್ಲಿ ಒಬ್ಬ ಮಗ ಬರ್ತಾನೆ
ದೇವಸ್ಥಾನಕ್ಕೆ. ಈಗ ಕೊರೋನಾ ಆಗಿ ಬರಲಿಲ್ಲ, ಇಲ್ಲದ ಬರ್ತಾರೆ. ಹಾಗಾಗಿ ಮಗ ಈ ವಿಷಯವನ್ನು ಹೇಳಿದ್ದು ನನಗೆ ಹೇಳುವಾಗ ನಗಲಿಕ್ಕೆ ಬಂತು. ಹಾಗಾಗಿ ಇವರು ಹೋದ್ರಂತೆ. ಲಾಸ್ಟ್ ಏಜ್, ತಂದೆ ಬೆಡ್ಡಲ್ಲಿದ್ದಾರೆ. ಲಾಸ್ಟ್ ಏಜ್ ಇರುವಾಗ ಇವರು ಹೋದ್ರು. ಹೋಗಿ ಹೀಗೆ ನೋಡಿದಂತೆ ಅಪ್ಪ ನಾನು ಇಬ್ಬರು ಮಕ್ಕಳು ಹೋದ್ರು, ಮಗರು. ತಂದೆ ಹೇಳಿದಂತೆ, ನೀವು ಯಾಕೆ ಇಲ್ಲಿ ಬಂದಿದ್ದೀರಿ? ಅಲ್ಲಿ ಅಂಗಡಿಯಲ್ಲಿ ಯಾರು ಇರ್ತಾರೆ? ಅಂಗಡಿ ಯಾರು ನೋಡ್ತಾರೆ? ಅವ್ರ ಸ್ಮರಣೆ ಅದೇ, ಅಂಗಡಿ ಸ್ಮರಣೆ ಜನರು ನೋಡಿ. ಹಾಗಾಗಿ ಕೃಷ್ಣನ ಸ್ಮರಣೆ ಇಲ್ಲ, ಅಂಗಡಿಯಲ್ಲಿ ಯಾರು ಇರ್ತಾರೆ. ನೀವು ಇಲ್ಲಿ ಬಂದ್ರೆ ಅಂಗಡಿಯಲ್ಲಿ ಯಾರು ಇರ್ತಾರೆ? ಹಾಗಾಗಿ ಇದು ಸ್ಮರಣೆ ಬರ್ತದೆ. ಆದ್ರೆ ನಮ್ಗೆ ಸಾಯುವಾಗ ಆ ಸ್ಮರಣೆ ಬರಬಾರ್ದು, ನಮ್ಗೆ ಕೃಷ್ಣನ ಸ್ಮರಣೆ ಬರಬೇಕು. ಆದ್ರೆ ಕೃಷ್ಣನ ಸ್ಮರಣೆ ಬರಬೇಕಿದ್ರೆ ನಾವು ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಪ್ರಭುಪಾದ್ ಭೀಷ್ಮ ಪಿತಾಮಹ, ಪ್ರಭುಪಾದ್ ಹೇಳ್ತಾರೆ, ಭೀಷ್ಮ ಪಿತಾಮಹ ಎಷ್ಟು ಪುಣ್ಯ ಮಾಡಿರ್ಬೇಕು. ಯಾಕೆಂದ್ರೆ ಕೃಷ್ಣನನ್ನು ನೋಡ್ತಾ ನೋಡ್ತಾ ಆ ದೇಹವನ್ನು ಬಿಟ್ರಲ್ಲ, ಅದು ಕೂಡ ಖುಷಿಯಲ್ಲಿ ನಗರ್ತಾ. ಇಂಥ ಭಾಗ್ಯ ಎಲ್ಲರಿಗೂ ಸಿಗುದಿಲ್ಲ ಅಂತೆ. ಆದ್ರೆ ನಾವು ಇದಕ್ಕೆ ಪ್ರಯತ್ನ ಪಡ್ಬೇಕಂದ್ರೆ ಸಾಧನೆ ಮಾಡಿದ್ರೆ ನಮ್ಗೆ ಕೂಡ ಆ ಸ್ಮರಣೆ ಬರ್ತದೆ ಕೃಷ್ಣನ, ಮತ್ತೆ ಕೃಷ್ಣ ನಮ್ಗೆ ಬರ್ಬೋದು ಇದು. ಹಾಗಾಗಿ ಇದನ್ನ ನಾವು ಮಾಡ್ಬೇಕಂದ್ರೆ ಹೋಗ್ಬೋದು. ನಾವು ಭೀಷ್ಮ ಪಿತಾಮಹದಿಂದ ಇದನ್ನು ಕಲಿಬೇಕು. ಅವರ ಆ ಒಂದು ಭಕ್ತಿ ನೋಡಿ ಎಷ್ಟು ಚಂದ ಮಾಡಿ ನೋಡ್ತಾ ನೋಡ್ತಾ ದೇಹವನ್ನು ತ್ಯಾಗ ಮಾಡಿದ್ರು. ಹಾನ್ಯಾನಿ ಭೂತಾನಿ ಗಚ್ಚಂತಿ ಅಯಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಮಾಶಯ ಮತ್ಪರಂ. 100,000 ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗದಲ್ಲಿ ಅತ್ಯಾಶಯಕರವಾದ ಸಂಗತಿ ಅಂದರೆ ಇದೆ. ಅಂದ್ರೆ ಜನರಿಗೆಲ್ಲರೂ ನೋಡಿ, ಈ ಜಿಮ್ಮಿಗೆ ಹೋಗುವಂಥದ್ದು 70 ವರ್ಷ ಪ್ರಾಯದವರೆಲ್ಲ ಹೋಗುವಂತ, ನನಗೇನು ಜಾಸ್ತಿ ಬದಬೇಕು ಅಂದ್ರೆ ಎಷ್ಟು ಜಾಸ್ತಿ ಹೇಳಿದ್ರು 100ಕ್ಕಿಂತ ಜಾಸ್ತಿ ಹೋಗುದಿಲ್ಲ. 80 ಒಂದು ನೀವು ನಿಮ್ಮ ಎಂತ ಹೇಳುದು, ಇದನ್ನು ಬಾಡಿಯನ್ನು ಜಾಸ್ತಿ ಇಟ್ರೆ ಒಳ್ಳೆ ಇಟ್ರೆ ನೀವೊಂದು ಸ್ವಲ್ಪ ಜಾಸ್ತಿ. ಆದ್ರೆ ಹಾಗೆ ಬದುಕಿ ಏನು ಪ್ರಯೋಜನ? ಅದು ಜನರಿಗೆ ಹೆಚ್ಚಿನವರಿಗೆ ಅಮರ ಆಗ್ಬೇಕು. ಹಾಗಾಗಿ ನೋಡಿ, ಭಾರತದಲ್ಲಿ ಜಾಸ್ತಿ ಹಣ ಇದ್ದವರು ಟ್ರೀಟ್ಮೆಂಟ್ ಎಲ್ಲ ಹೋಗುವುದು ಅಮೆರಿಕಕ್ಕೆ. ಯಾಕೆ? ಅಲ್ಲಿದು ಟ್ರೀಟ್ಮೆಂಟ್ ಒಳ್ಳೆ ಉಂಟು. ಈಗ ಕೊರೋನಾ ಬಂದು ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ಅಲ್ಲಿ ಅವರು ಕೂಡ ಸಾಯ್ತಾ ಇರ್ತಾರೆ ಗೊತ್ತಾಗಿದೆ. ಇಲ್ಲದ್ರೆ ಜನರಿಗೆ ಅದೊಂದು ತಪ್ಪು ಕಲ್ಪನೆ ಇತ್ತು. ಭಾರತೀಯವರು ಹೆಚ್ಚಿನವರು ಹಣ ಇದ್ದವರು, ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ, ಅಂದ್ರೆ ತುಂಬಾ ಹಣ ಉಂಟು, ದೊಡ್ಡ ಟ್ರೀಟ್ಮೆಂಟ್ ಅಮೆರಿಕ ಹೋಗುದು. ಆದ್ರೆ ಈಗ ಮೊನ್ನೆ ಒಬ್ರು ಹೇಳಿದ್ರು, ಅಂದ್ರೆ ಅಲ್ಲಿ ಕೂಡ ಕೊರೋನಾದಲ್ಲಿ ಸತ್ತು. ಹಾಗಾಗಿ ಸ್ವಲ್ಪ ಈಗ ಅಂದ್ರೆ ಕೂಲ್ ಆಗಿದ್ದಾರೆ. ಈಗ ಜನರಿಗೆ ಎಲ್ಲರಿಗೂ ಅಮರ ಆಗ್ಬೇಕು. ಇದಕ್ಕೆ ಉದಾಹರಣೆ ಹಿರಣ್ಯಕಶ್ಯಪ. ದೊಡ್ಡ ತಪಸ್ಸು ಮಾಡಿ ಲಾಸ್ಟಿಗೆ ಬ್ರಹ್ಮ ಬಂದ, ನನಗೆ ವರ ಕೊಡು, ನನಗೆ ಅಮರ ಆಗ್ಬೇಕು. ಬ್ರಹ್ಮ ಹೇಳ್ತಾರೆ, ನಾನೇ ಅಮರ ಅಲ್ಲ, ಮತ್ತೆ ನಿನ್ಗೆ ನಾನು ಎಲ್ಲಿ ಕೊಡುದು ಅಮರ? ಹಾಗಾಗಿ ಹೆಚ್ಚಿನವರಿಗೆ ಇದು 100,000 ಜೀವಗಳು ಪ್ರತಿದಿನ ಸಾಯುತ್ತದೆ. ಆದರೆ ಮೂರ್ಖನ ಜೀವಿ ತಾನು ಅಮರ ಎಂದು ತಿಳಿಯೋದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶಕರ ಸಂಗತಿ ಅಂದ್ರೆ ಇದು. ಯಂ ಯಂ ವಾಪಿ ಸ್ಮರನ್ ಭಾವಂ ಸಜತೆ ಅಂತೆ ಕಲೇವರಂ ತಂ ತಂ ಏವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವವನ್ನು ನಿಶ್ಚಯವಾಗಿ ಪಡೆಯುವನು. ನಿಮ್ಮ ಸಾಯುವಾಗ ನಿಮ್ಮ ಯಾವುದು ಸ್ಮರಣೆ ಉಂಟು ಅದೇ ದೇಹ ಸಿಗ್ತದೆ. ಇಲ್ಲಿ ನೋಡಿ, ಭರತ್ ಮಹಾರಾಜ್ ಸಾಯುವಾಗ ಜಿಂಕೆಯ ಸ್ಮರಣೆ ಬಂತು, ನೆಕ್ಸ್ಟ್ ಲೈಫಲ್ಲಿ ಅವರಿಗೆ ಜಿಂಕೆ ಸಿಕ್ಕಿ. ನಿಮ್ದು ಯಾವ ಸ್ಮರಣೆ ಇರ್ತದೆ ಅದು ಸಿಗ್ತದೆ. ಅದಕ್ಕೆ ಹೇಳುವಂಥದ್ದು ಕೃಷ್ಣನ ಸ್ಮರಣೆ ಮಾಡ್ಬೇಕಂತ. ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಯುವಾಗ ಕೃಷ್ಣನ ಸ್ಮರಣೆ ಬರ್ತದೆ. ಎಸ್, ಇದು ಭರತ್ ಮಹಾರಾಜ್. ತಸ್ಮಾ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಹಿ ಅರ್ಪಿತ ಮನೋಬುದ್ಧಿರ್ ಮಾಮೇವೇಶ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸಿರ್ಬೇಕು. ನೋಡಿ, ಕೃಷ್ಣನಿಗೆ ರೂಪ ಉಂಟು, ಕೃಷ್ಣನ ರೂಪ ಇದು ತುಂಬಾ ಮುಖ್ಯ. ಇದನ್ನು ನೋಟ್ ಡೌನ್ ಮಾಡಿ, ಎಲ್ಲರೂ ನೋಟ್ ಡೌನ್ ಮಾಡಿ. ಕೃಷ್ಣನಿಗೆ ರೂಪ ಉಂಟು. ಯಾರಾದ್ರೂ ನಿಮಗೆ ಕೃಷ್ಣನ ರೂಪ ಎಲ್ಲ ಶಕ್ತಿ ಹೇಳಿದ್ರೆ ಈ ಶ್ಲೋಕವನ್ನು ಹೇಳಿ ಅವರಿಗೆ. ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ, ಯಾಕೆಂದ್ರೆ ನಿಮ್ಗೆ ರೂಪ ಉಂಟು, ನಿಮ್ಮ ತಂದೆಗೆ ರೂಪ ಉಂಟು, ನಿಮ್ಮ ತಂದೆಗೆ ರೂಪ ಉಂಟು. ಹೀಗೆ ನೀವು ಹಿಂದೆ ಹೋದ್ರೆ ಸೃಷ್ಟಿ ಮಾಡಿದವ ಬ್ರಹ್ಮನಿಗೆ ರೂಪ ಉಂಟು. ಯಾಕೆಂದ್ರೆ ಬ್ರಹ್ಮನ ಹೆಸರು ಚತುರ್ಮುಖ. ಬ್ರಹ್ಮ ಬೋಲೆ ಚತುರ್ಮುಖ ಕೃಷ್ಣ ಕೃಷ್ಣ ಹಾರೆ ಹಾರೆ
ಮಹಾದೇವ ಪಂಚಮುಖ ರಾಮ ರಾಮ ಹಾರೆ ಹಾರೆ. ಅಂದ್ರೆ ಬ್ರಹ್ಮ ಯಾವಾಗ ಕೃಷ್ಣ ಕೃಷ್ಣ ಹೇಳೋದು, ಮಹಾದೇವ ಅಂದ್ರೆ ಶಿವ, ರಾಮ ರಾಮ ಹೇಳುವಂತ. ಹಾಗಾಗಿ ಇಬ್ಬರಿಗೂ ಮುಖ ಉಂಟು. ಅವರನ್ನು ಸೃಷ್ಟಿ ಮಾಡಿದ್ರೆ ಕೃಷ್ಣ, ಕೃಷ್ಣನಿಗೆ ಯಾಕೆ ಇರ್ಲಿಕ್ಕಿಲ್ಲ? ಹಾಗಾಗಿ ಇದು ಟೋಟಲ್ ನೋಡಿ, ಯಾವಾಗ ನಾವು ಲಾಜಿಕಲಿ ಥಿಂಕ್ ಮಾಡ್ಬೇಕು. ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನಮ್ಮನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮ, ಅವನಿಗೆ ರೂಪ ಉಂಟು. ಬ್ರಹ್ಮನು ಕೃಷ್ಣ ಮಾಡಿದ್ರು ಕೃಷ್ಣ, ಅವನಿಗೆ ಯಾಕೆ ರೂಪ ಇರಲಿಕ್ಕಿಲ್ಲ? ಈ ರೀತಿ ನಾವು ಯೋಚನೆ ಮಾಡಿದ್ರೆ ಅದು ಸರಿ ಆಗ್ತದೆ. ಆದ್ರೆ ಈ ಎಲ್ಲ ಮಾಯಾವಾದಿಗಳು ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ, ಅದು ಟೋಟಲಿ ರಾಂಗ್. ಹಾಗಾಗಿ ಕೃಷ್ಣನ ಹೇಳಿದ್ದಾರೆ ನೋಡಿ, ಅರ್ಜುನನಿಗೆ ಎಂತ ಹೇಳುವಂಥದ್ದು, ನೀನು ಯಾವಾಗ ನನ್ನ ಕೃಷ್ಣ ರೂಪದಲ್ಲಿ ಸ್ಮರಿಸಿರಬೇಕು, ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿದ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿ ನನ್ನಲ್ಲಿ ನೆಲೆಸಿದರೆ ನಿಶ್ಚಂಶವಾಗಿ ನೀನು ನನ್ನನ್ನು ಹೊಂದುವೆ. ಯಾವಾಗ ನಾವು ಮನಸ್ಸನ್ನು ಟೋಟಲ್ ಕೃಷ್ಣನಿಗೆ ಫೋಕಸ್ ಮಾಡ್ತೇವ, ಆಗ ನಮ್ಗೆ ಕೃಷ್ಣನಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇದು ನೋಡಿ ಪ್ರಹ್ಲಾದ್ ಮಹಾರಾಜ್ ಅವರ ಶಾಲೆಯಲ್ಲಿ ಎಲ್ಲರನ್ನು ಕೃಷ್ಣ ಪ್ರಜ್ಞೆ ಮಾಡಿದ್ರು. ಯಾಕೆಂದ್ರೆ ಅವರದ ಅಷ್ಟು ಒಂದು ಕೃಷ್ಣ ಪ್ರಜ್ಞೆ ಇತ್ತು. ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯಾನ್. ಪಾರ್ಥನೆ, ದೇವೋತ್ತಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸಂದ್ರೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಇದಕ್ಕೆ ಉದಾಹರಣೆ ಅಜಾಮಿಲ. ಎಸ್ ನೋಡಿ, ಇದು ಅಜಾಮಿಲ ಮತ್ತೆ ಇದು ವಿಷ್ಣುದೂತರು. ಈಗ ಅಜಾಮಿಲನ ಬಗ್ಗೆ ನಾವು ಹೇಳುವ. ನೋಡಿ, ಅಜಾಮಿಲ ಬ್ರಾಹ್ಮಣನಾಗಿದ್ದ. ಅವನ ತಂದೆ ಹೂ ತರ್ಲಿಕ್ಕೆ ಹೇಳಿದ್ರು, ಪೂಜೆಗೆ ಹೂ ತರ್ಲಿಕ್ಕೆ ಹೋಗ್ತಾನೆ. ಹೂ ತರ್ಲಿಕ್ಕೆ ಹೋಗುವಾಗ ಎಂತಾಗ್ತದೆ ಅಂದ್ರೆ, ಅಲ್ಲಿ ಒಂದು ಗಂಡು ಮತ್ತೆ ಹೆಂಗಸು ಸಂಭೋಗ ಮಾಡ್ತಿದ್ದಾರೆ. ಇದನ್ನು ನೋಡಿ ಎಂತಾಯ್ತು, ಸ್ವಲ್ಪ ನೋಡುವ ಅಂತ ಹೋಗ್ತಾನೆ. ಟೋಟಲಿ ಅಲ್ಲಿ ಅವನ ಸ್ಮರಣೆ ಟೋಟಲಿ ಇದಾಗ್ತದೆ, ಪ್ರಜ್ಞೆ. ಮತ್ತೆ ಅವನ ಮನೆಗೆ ಬರ್ತಾನೆ, ತಂದೆ ತಾಯಿಯನ್ನು ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಟ್ಟು ಆ ವೈಶ್ಯೆಯಿಂದ ಹೋಗ್ತಾನೆ. ವೈಶ್ಯೆಯಿಂದ ಹೋಗಿ ಅವನ ಮುದಿ ಪ್ರಾಯದಲ್ಲಿ ಮದುವೆ ಆಗ್ತಾನೆ ವೈಶ್ಯನ್ನು. ಮತ್ತೆ ಅವನಿಗೆ ಒಂದು ಮಗು ಕೂಡ ಆಗ್ತದೆ. ಆ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಮತ್ತೆ ಪೂರ್ತಿ ನಾರಾಯಣ 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 ಅಂದ್ರೆ ಹೆಚ್ಚಾಗಿ ಅವನಿಗೆ ಮಗು ಇಲ್ಲದ್ರೆ ಆಕ್ಚುಲಿ ಆ ಪ್ರಾಯಕ್ಕೆ ನಮಗೆ ಮೊಮ್ಮಗು ಇರಬೇಕು. ಅಂದ್ರೆ ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ಸ್ ನಮ್ಗೆ ಜಾಸ್ತಿ ಇಲ್ಲಿ ಮಗು ಮೇಲೆ ನಮ್ಗೆ ಆಕರ್ಷಣೆ ಜಾಸ್ತಿ. ಹಾಗಾಗಿ ಇವನಿಗೆ ಆ ಮಗು ಮೇಲೆ ಜಾಸ್ತಿ ಆಕರ್ಷಣೆ ಆಯಿತು. ಮತ್ತೆ ನಾರಾಯಣ ಹೆಸರು ಇಟ್ಟಿದ್ದ. ನೋಡಿ, ಈಗ ಮಕ್ಕಳಿಗೆಲ್ಲ ಹೆಚ್ಚಿನವರು ಈ ಮೆಟ್ರೋ ಸಿಟಿಯಲ್ಲೆಲ್ಲ ಹೆಸರು ಇಡುವುದು ಅಂತಂದ್ರೆ ಈ ನಾಯಿ ಬೆಕ್ಕಿನ ಹೆಸರೆಲ್ಲ ಇಡುವಂಥದ್ದು. ಅದು ಆಕ್ಚುಲಿ ಪಾಶ್ಚಾತ್ಯ ದೇಶದಲ್ಲಿ ಹಾಗೆ ಇಡುವುದು, ಅದನ್ನೇ ಫಾಲೋ ಮಾಡುವಂಥದ್ದು. ಅದು ಹಿಂದಿನ ಕಾಲದಲ್ಲಿ ದೇವರ ಹೆಸರು ಇಡ್ತಾ ಇದ್ರು. ಆಕ್ಚುಲಿ ದೇವರ ಹೆಸರು ಯಾಕೆ ಇಡುದು ಅಂದ್ರೆ, ಸಾಯುವಾಗ ಆ ಹೆಸರು ಕರೆಯುವಾಗ ಅದು ಅವರಿಗೆ ಒಳ್ಳೇದಾಗ್ಲಿ ಅಂತ ಆ ರೀತಿ ಇಡುವಂಥದ್ದು. ಅಂದ್ರೆ ಹೆಚ್ಚಿನವರೀಗ ತಂದೆ ಮಗನಿಗೆ ದೇವರ ಹೆಸರು ಇಟ್ಟರೆ ಸಾಯುವಾಗ ಮಗನ ಹೆಸರು ವಾಪಸ್ ಕರೀತಾನೆ, ಆಗ ದೇವರ ಹೆಸರು ಇಟ್ಟರೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಆ ರೀತಿ ಇಡುವಂಥದ್ದು. ಹೆಚ್ಚಾಗಿ ದೇವರ ಹೆಸರು ಇಡಬೇಕು. ಆದ್ರೆ ಇದನ್ನು ಇಡುವುದಿಲ್ಲ. ನಮ್ದೀಗ ಎಂತ ಹೇಳೋದು, ಈ ಸಿಸ್ಟಮೇ ಚೇಂಜ್ ಆಗಿದೆ, ಪಾಶ್ಚಾತ್ಯ ದೇಶವನ್ನು ಫಾಲೋ ಮಾಡುವಂಥದ್ದು. ಹಾಗೆ ನಾರಾಯಣ ಹೆಸರು ಇಟ್ಟಿದ. ಮತ್ತೆ ಸಾಯುವಾಗ ನಾರಾಯಣ ಅಂತ ಕರೆದದ್ದು ಯಾರನ್ನು? ಅವನ ಮಗನನ್ನು. ಆದ್ರೆ ನೋಡಿ, ಎಸ್ ಅವನು ಮಾಡಿದ ಅಷ್ಟು ಬೇಡದು ಮಾಡಿದಾನೆ. ಆಗ ಯಮದೂತರು ಬರ್ತಾರೆ, ಯಮದೂತರು ಕಳಿಸ್ತಾರೆ. ಯಮದೂತರು ಅವನನ್ನು ಕೊಂಡೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ಇಮಿಡಿಯೇಟ್ ನೋಡಿ, ಇಲ್ಲಿ ವಿಷ್ಣುದೂತರು ನಿಲ್ಲಿಸು, ಅವನನ್ನು ನಿಮ್ಗೆ ಕೊಂಡೋಗ್ಲಿಕ್ಕಿಲ್ಲ. ಆಗ ಯಮದೂತರಿಗೆ ತುಂಬಾ ಅಂದ್ರೆ ಸಿಟ್ಟು ಬರ್ತದೆ. ಅವರು ಹೋಗಿ ಯಮರಾಜರು ಹೇಳ್ತಾರೆ, ಯಾಕೆ ನಿನ್ನ ಕ್ಯಾಲ್ಕುಲೇಷನ್ ತಪ್ಪಿ ಹೋಯ್ತು, ಇದು ಯಾಕೆ ಆಯ್ತು? ಆಗ ಯಮರಾಜ್ ಹೇಳ್ತಾನೆ, ಹೀಗೀಗೆ ಅಂದ್ರೆ ನಾನು ಕೂಡ ಈ ವಿಷ್ಣು ಸೇವಕ, ಹಾಗಾಗಿ ಅವ್ರದ್ದು ಬೇರೆ ಪ್ಲಾನ್ ಉಂಟು, ಹಾಗಾಗಿ ಸಾರಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ತದೆ. ಅಂದ್ರೆ ಬರೀ ಕೈಯಲ್ಲಿ ಬಂದ್ರಲ್ಲ, ಯಮದೂತರಿಗೆ ಎಂತಾದ್ರು ಕೊಂಡೋಗ್ಬೇಕು, ಹಾಗಾಗಿ ಬರೀ ಕೈಯಲ್ಲಿ ಹೋದಕ್ಕೆ ಅವರಿಗೆ ಬೇಜಾರಾಯ್ತು. ಮತ್ತೆ ವಿಷ್ಣುದೂತರು ಅವನನ್ನು ಕೊಂಡೋಗ್ತಾರೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ಇದು ಮುಖ್ಯವಾದ ವಿಷಯ. ಈಗ ಎಂತಂದ್ರೆ, ನಾನು ಕೂಡ ಬೇಡದ್ ಮಾಡ್ತೇನೆ, ಸಾಯುವಾಗ ನಾರಾಯಣ ಕರಿತೇನೆ, ನಾನು ಕೂಡ ಇಲ್ಲ. ಪ್ರಭುಪಾದ ಹೇಳ್ತಾರೆ ಇದು ಸ್ಪೆಷಲ್ ಕನ್ಸಿಡರೇಷನ್ ಅಜಾಮಿಲ.
ಮತ್ತೆ ಅಜಾಮಿಲ ಇಂಟೆನ್ಷನ್ ಅಂತ ಅಂದ್ರೆ ನಾನು ಬೇಡದು ಮಾಡ್ತೇನೆ, ಸಾಯುವಾಗ ಕೃಷ್ಣನ ಕರಿತೀನಿ, ಆ ರೀತಿ ಇರಲಿಲ್ಲ. ಅವು ಕರ್ತದ್ದು ಮಗನ ಹೆಸರು. ಆದ್ರೆ ನಾರಾಯಣ ಅಂತ ಎಣಿಸಿದ್ದು ಅವನನ್ನು ಕರ್ತದಂತ ಎಣಿಸಿದ್ದು. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಯ್ತು. ಆಕ್ಚುಲಿ ಅಜಾಮಿಲ ಕರ್ತದ್ದು ಅವನ ಮಗನನ್ನು, ಆದ್ರೆ ಅವ ಎಂತ ಎಣಿಸು ಅವನ ಕರ್ತದ್ದು, ಹಾಗೆ ಬಂದ. ಹಾಗೆ ಪ್ರಭುಪಾದ ಹೇಳ್ತಾರೆ ಇದು ವಿಶೇಷ ಕೃಪೆ. ಇದು ಪ್ರಭುಪಾದ ಒಂದು ಪುಸ್ತಕ ಕೂಡ ಬರ್ತಿದ್ದಾರೆ, ಸೆಕೆಂಡ್ ಚಾನ್ಸ್ ಅಂತ, ಆ ಪುಸ್ತಕದಲ್ಲಿ ಉಂಟು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಎಂತಂದ್ರೆ ನಾವು ಕೆಟ್ಟದ್ದು ಮಾಡು, ಸಾಯುವಾಗ ಇದು ಮಾಡು, ಅದು ನಾವು ಮಾಡಬಾರ್ದು. ಆದ್ರೆ ಈ ಕರ್ಕೊಂಡು ಹೋಗುವಾಗ ನೋಡಿ ಇಲ್ಲಿ ಅಜಾಮಿಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಜಾಮಿಲ ಹೇಳ್ತಾನೆ, ಕೃಷ್ಣ, ನಾನು ಯಾಕೆ ಈ ಇಂದ್ರಿಯ ಸುಖದ ಹಿಂದೆ ಹೋದೆ? ಯಾಕೆ ನಾನು ಈ ತಪ್ಪು ಮಾಡಿದೆ? ನೀನು ನನಗೆ ಫ್ರೀಡಮ್ ಕೊಟ್ಟಿದ್ಯಾ. ನಮ್ಗೆಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾನೆ ಭಗವಂತ. ಅಂದ್ರೆ ಒಳಗಿಂದ ನಾವು ಅಂದ್ರೆ ಅದು ಬೇಕು ಇದು ಬೇಕಂತ ಹೇಳ್ತೇವೆ. ಕೃಷ್ಣ ಫ್ರೀಡಮ್ ಕೊಟ್ಟಿದ್ದಾನೆ. ಆದ್ರೆ ಕೆಲವೆಲ್ಲ ಕೃಷ್ಣನಿಗೆ ಇಷ್ಟ ಇಲ್ಲ ಪರಮಾತ್ಮನಾಗಿ. ಆದ್ರೂ ಕೂಡ ಕೃಷ್ಣ ಎಂದ್ರೆ ನಾವು ಒಂದು ವೇಳೆ ಪರಮಾತ್ಮ ಸ್ಯಾಂಕ್ಷನ್ ಮಾಡಿದ್ರೆ ನಾವು ಹಠ ಹಿಡಿತೇವೆ. ಹಾಗಾಗಿ ಪರಮಾತ್ಮ ಸ್ಯಾಂಕ್ಷನ್ ಮಾಡೋದು. ಹಾಗಾಗಿ ಇಲ್ಲಿ ಅಂತ ಆಗ್ತದೆ ಅಂದ್ರೆ ಅವ ಹೇಳುವಂಥದ್ದು, ನೀನ್ ನನಗೆ ಫ್ರೀಡಮ್ ಕೊಟ್ಟಿದ್ಯಾ, ಆದ್ರೆ ಆ ಫ್ರೀಡಮ್ ಅನ್ನು ನಾನು ಮಿಸ್ಯೂಸ್ ಮಾಡಿದೆ. ಹಾಗಾಗಿ ಕೃಷ್ಣ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ, ಈ ಪಶ್ಚಾತ್ತಾಪ ನಮ್ಗೆ ಬರ್ಬೇಕು. ನಾವು ಎಂತ ಮಾಡೋದು? ಈಗ ಮೊನ್ನೆ ಕೂಡ ನಂದು ಸೆಕೆಂಡ್ ಬ್ಯಾಚ್ ಅಲ್ಲಿ ಒಂದು ಮಾತಾಜಿದು ಮನೆಯಲ್ಲಿ ಮೂರು ಜನ ನನ್ನ ಸೆಕೆಂಡ್ ಬ್ಯಾಚ್ ಅಂದ್ರೆ ಜುಲೈ ಆದ ಬ್ಯಾಚ್ ಅಲ್ಲಿ ಅವರ ಮನೆಯಲ್ಲಿ 3 ಜನ ಕೊರೋನಾದಲ್ಲಿ ತೀರಿ ಹೋದ್ರು. ಅವರು 3 ದಿವಸ ಕ್ಲಾಸಿಗೆ ಒಂದು 4 ದಿವಸ ನನಗೆ ಫೋನ್ ಮಾಡಿ ಹೇಳಿದ್ರು 3 ಜನ ತೀರಿ, ಇದಕ್ಕೆಲ್ಲ ಕೃಷ್ಣ ಕಾರಣ. ಕೃಷ್ಣ ಅಲ್ಲ ಮಾರೆ, ಕೃಷ್ಣ ಕಾರಣ ಅಲ್ಲ, ನಾವೇ ಕಾರಣ. ನಾವು ಫ್ರೀಡಮ್ ಮಿಸ್ಯೂಸ್ ಮಾಡಿದ್ರು. ಅಂದ್ರೆ ನಾವು ದೂರ ಹಾಕೋದು ದೇವರಿಗೆ, ಕೃಷ್ಣನಿಗೆ. ದಯವಿಟ್ಟು ತಿಳ್ಕೊಳ್ಳಿ, ಕೃಷ್ಣ ಕಾರಣ ಅಲ್ಲ, ನಾವೇ, ನಮ್ಮ ಮೂರ್ಖತನ, ನಮ್ಮ ಇಂದ್ರಿಯ ಸುಖ. ಕೃಷ್ಣ ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಆ ಫ್ರೀಡಮ್ ಅಲ್ಲಿ ನಾವು ಕೃಷ್ಣನಿಗೆ ಯೂಸ್ ಮಾಡಿದ್ರೆ ಒಳ್ಳೇದು, ಅದು ನಾವು ಇಂದ್ರಿಯ ಸುಖ ಯೂಸ್ ಮಾಡ್ತೇವೆ. ಮತ್ತೆ ನಾವು ಕಷ್ಟ ಬಂದಾಗ ವೆಂಕಟರಮಣ, ಆಗ ನಮಗೆ ಮಾತ್ರ ನೆನಪಾಗುವುದು, ಇಲ್ಲದ್ರೆ ನಮಗೆ ನೆನಪಿಲ್ಲ. ಹಾಗಾಗಿ ಇಲ್ಲಿ ಅಜಾಮಿಲ ಅದನ್ನು ಹೇಳ್ತಾ ಇದ್ದಾನೆ ಅಂತ ಪ್ರಭುಪಾದ ಹೇಳ್ತಾರೆ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನ, ನಿಯಂತ್ರಕನು, ಅತ್ಯಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು, ಮತ್ತು ಸದಾ ಒಬ್ಬ ಪುರುಷನು. ಇದನ್ನು ಕೂಡ, ಇದು ಇಂಪಾರ್ಟೆಂಟ್ ಶ್ಲೋಕ, ಇದನ್ನು ಕೂಡ ನಿಮ್ಮ ಗೋಡೆಯಲ್ಲಿ ಬರೆದು ಹಾಕಿ ನೋಡಿ. ಕೃಷ್ಣ ಅಂತ ಹೇಳುದು, ಮತ್ತು ಸದಾ ಒಬ್ಬ ಪುರುಷನು. ಕೃಷ್ಣ ಪುರುಷ, ಶಕ್ತಿ ಅಲ್ಲ. ಕೃಷ್ಣ ಶಕ್ತಿಮಾನ್. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಟೈಪ್ ರೈಟರ್ ಅದರಷ್ಟಕ್ಕೆ ಟೈಪಿಂಗ್ ಆಗ್ತದ? ಇಲ್ಲ, ಅಲ್ಲಿ ಒಬ್ಬ ರೈಟರ್ ಬೇಕು ಟೈಪ್ ಮಾಡ್ಲಿಕ್ಕೆ. ಅದೇ ರೀತಿ ಈ ಶಕ್ತಿ ಹಿಂದೆ ಒಬ್ಬ ಶಕ್ತಿಮಾನ್ ಬೇಕು. ಅದೇ ಪ್ರಭುಪಾದ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಈ ಎಲೆಕ್ಟ್ರಿಸಿಟಿ ನಿಮ್ಮ ಮನೆಗೆ ಹಾಗೆ ಬರ್ತದೆ ಎಲೆಕ್ಟ್ರಿಸಿಟಿ, ಅಲ್ಲಿ KB ಅಲ್ಲಿ ಒಬ್ಬ ಇಂಜಿನಿಯರ್ ಬೇಕು, ಆ ಸ್ವಿಚ್ ಅನ್ನು ಆನ್ ಆಫ್ ಮಾಡುವ. ಅದೇ ರೀತಿ ಇದರ ಹಿಂದೆ ಎಲ್ಲ ಇಂಜಿನಿಯರ್ ಇದ್ದಾನೆ, ಅದು ಕೃಷ್ಣ. ಇದನ್ನು ನಾವು ತಿಳಿಬೇಕು ದಯವಿಟ್ಟು. ಇದು ಮುಖ್ಯ. ಯಾಕಂದ್ರೆ ಎಲ್ಲ 99% ಭಾರತದಲ್ಲಿ ಈ ಮಾಯವಾದಿಗಳು, ನಿರಾಕಾರವಾದಿಗಳು ಹೇಳುವಂಥದ್ದು ಕೃಷ್ಣ ಶಕ್ತಿ 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 ಅಲ್ಲ, ಕೃಷ್ಣ ಪುರುಷ. ನೋಡಿ ಇಲ್ಲಿ, ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಕ ಪ್ರಕೃತಿಗೆ ಅತೀತನಾಗಿರುವನು. ನೋಡಿ, ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಇಷ್ಟು ಇದಾಗಿ? ನನ್ನ ಪ್ರೀವಿಯಸ್ ಬ್ಯಾಚ್ ಅಲ್ಲಿ ಇದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳಿದ್ದೇನೆ. ಆದ್ರೂ ಕೂಡ 18 ಅಧ್ಯಾಯ ಆದ್ಮೇಲೆ ಅವ್ರು ಹೇಳುವಂಥದ್ದು ಕೃಷ್ಣ ಶಕ್ತಿ. ಎಂತ ಹೇಳ್ಬೇಕು ಇದಕ್ಕೆ ಅಂದ್ರೆ ಬಂಡೆ ಕಲ್ಲಿಗೆ ನೀರು ಹಾಕಿದಾಗೆ. ಇಷ್ಟು ನಾವು ಸ್ಟ್ರೆಸ್ ಮಾಡಿ ಹೇಳಿದ್ರು ಕೂಡ ಮತ್ತೆ ಅದೇ ಪುನಃ ಮೂಷಿಕ ಭಾವ. ಹಾಗಾಗಿ ದಯವಿಟ್ಟು ಇದನ್ನು ನೀವು ನೋಡಿ, ನಿಮ್ಮ ಗೋಡೆಯಲ್ಲಿ ಅಂಟಿಸಿ. ನೀವು ಎಲ್ಲಿ ಜಾಸ್ತಿ ನೋಡ್ತೀರಿ ಮನೆಯಲ್ಲಿ, ಅಲ್ಲಿ ಕೃಷ್ಣ ಪುರುಷ ಅಂತ ನಿಮ್ಗೆ ಅದು ದಿವಸದಲ್ಲಿ ನೀವು 10-15 ಬಾರಿ ನೋಡ್ಬೇಕು. ಈ ರೀತಿ ನೀವು ನೋಡಿ 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 ತಲೆಗೆ ಅದು ಹೋಗ್ತದೆ, ಇಲ್ಲದ್ರೆ ನಾಯಿ ಬಲ ಡೊಂಕೆ. ಹಾಗಾಗಿ ಕೃಷ್ಣ ಸದಾ ಒಬ್ಬ ಪುರುಷ ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶವನು ಮತ್ತು ದಿವ್ಯನಾಗಿದ್ದು ಈ ಐಕ ಪ್ರಕೃತಿಗೆ ಅತೀತನಾಗಿರುವನು. ನೋಡಿ, ಇದು ಬ್ರಹ್ಮ ಮತ್ತೆ ಶಿವ, ಯಾವಾಗಲೂ ಕೃಷ್ಣನ ಸ್ಮರಣೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಂ ಗತ. ಭಕ್ತಿಪೂರ್ವಕವ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ.
ಏಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ನಮ್ದು ದೊಡ್ಡ ಮಿಸ್ಟೇಕ್ ಅಂತಂದ್ರೆ ನಾವು ಈ ಭೌತಿಕ ಲೋಕವನ್ನು ಸುಖಾಲಯ ಅಂತ ಭಾವಿಸಿದ್ದೇವೆ. ಸುಖಾಲಯ ಅಂದ್ರೆ ಇದನ್ನು ಹೋಟೆಲ್ ಅಂತ ಭಾವಿಸಿದ್ದೇವೆ. ಆಕ್ಚುಲಿ ಇದು ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ನಾವೆಂತ ನಮ್ಮ ರೋಗ ಗುಣ ಮಾಡಿ ಇಮಿಡಿಯೇಟ್ ಹೋಗುವಂಥದ್ದು ಮನೆಗೆ. ಅದೇ ರೀತಿ ಈ ಭೌತಿಕ ಲೋಕದಲ್ಲಿ ನಮ್ಮ ರೋಗ, ಯಾವುದು ರೋಗ? ಈ ಇಂದ್ರಿಯ ಸುಖದಲ್ಲಿ ನಾವು ತಳ್ಳೀನರಾಗಿದ್ದೇವೆ. ಆ ರೋಗವನ್ನು ನಾವು ರೋಗದಿಂದ ಹೊರಗೆ ಬಂದು ಕೃಷ್ಣನಲ್ಲಿ ಹೋಗ್ಬೇಕು. ಕೃಷ್ಣ ಅಂತ ಹೇಳುವಂಥದ್ದು ದುಃಖಾಲಯಂ, ಇದು ದುಃಖಾಲಯ. ಮತ್ತೆ ಅಶಾಶ್ವತಂ ಟೆಂಪರರಿ. ಈಗ ಮಾಯಾವಾದಿಗಳು ಹೇಳುವಂಥದ್ದು ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಪ್ರಭುಪಾದ ಹೇಳ್ತಾರೆ ಬ್ರಹ್ಮ ಸತ್ಯ, ಎಸ್ ನಾವು ಒಪ್ಪಿಕೊಳ್ತೇವೆ. ನೀವು ಹೇಳಿದ ಬ್ರಹ್ಮ ಸತ್ಯ ಅಂದ್ರೆ ಬ್ರಹ್ಮ ಅಂದ್ರೆ ಕೃಷ್ಣ, ಕೃಷ್ಣ ಸತ್ಯ, ಒಪ್ಪಿಕೊಳ್ತೇವೆ. ಜಗತ್ ಮಿಥ್ಯ, ಜಗತ್ ಸುಳ್ಳು ಹೇಳುದು ಅವರು. ಪ್ರಭುಪಾದ ಹೇಳ್ತಾರೆ ಇದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ ಸುಳ್ಳಾಗ್ತದೆ? ಕೃಷ್ಣನ ಸೃಷ್ಟಿ ಸುಳ್ಳು ಆಗುವುದಿಲ್ಲ. ಆದ್ರೆ ಜಗತ್ತು ಅಶಾಶ್ವತಂ, ಟೆಂಪರರಿ, ಪರ್ಮನೆಂಟ್ ಅಲ್ಲ. ಜಗತ್ ಸುಳ್ಳು ಅಲ್ಲ, ಟೆಂಪರರಿ. ಹಾಗೆ ಪ್ರಭುಪಾದ ಹೇಳ್ತಾರೆ. ಮತ್ತೆ ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಯಾರು ಶುದ್ಧ ಭಕ್ತರು ಒಮ್ಮೆ ಕೃಷ್ಣನ ಗೋಲಕ ಹೋದ ಮೇಲೆ ಮತ್ತೆ ಇಲ್ಲಿ ಬರುವುದಿಲ್ಲ. ಇದು ದುಃಖದ ತವರು. ಏಕೆಂದ್ರೆ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಅಂದ್ರೆ ಆ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸೋರು ಮತ್ತೆ ಇಲ್ಲಿ ಬರುವುದಿಲ್ಲ. ಮತ್ತೆ ಅವರಿಗೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ನೋಡಿ, ಇದಕ್ಕೆ ಉದಾಹರಣೆ ಇಲ್ಲಿ ಹಾರ್ತಾ ಇದ್ದಾನೆ, ಕರೆಕ್ಟ್ ನೋಡಿ. ಇವ ಡೋರ್ ತೆಗೆದು ಬಂದವ ಭಕ್ತಿ ಮಾರ್ಗದವ. ನೋಡಿ, ಇದೆಲ್ಲ ಸೋಕೋಳ ಆಧ್ಯಾತ್ಮಿಕ ಸಂಸ್ಥೆಗಳು. ನೋಡಿ, ಆರ್ತಾ ಇದ್ದಾನೆ. ಆಕ್ಚುಲಿ ಆರಾಮ್ಸೆ ಬಾಗಿಲು ತೆಗೆದು ಬರ್ಬೋದು. ಭಕ್ತಿ ಮಾರ್ಗದಲ್ಲಿ ಆರಾಮ್ಸೆ ನಿಮಗೆ ಬರ್ಬೋದು ಕೃಷ್ಣನಲ್ಲಿಗೆ. ಆದ್ರೆ ಸರ್ಕಸ್ ಎಲ್ಲ ಮಾಡ್ತಾರೆ ನೋಡಿ, ಈ ರೀತಿ ಸರ್ಕಸ್ ಎಲ್ಲ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಐಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಯಾಕೆಂದ್ರೆ ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಕೇಳಿ, ಐಕ ಜಗತ್ತಿನ ಅತ್ಯುನ್ನತ ಲೋಕ, ಅತಿ ಕೆಳಗಿನ ಲೋಕ ಅಂದ್ರೆ ಬ್ರಹ್ಮಲೋಕ, ಸ್ವರ್ಗಲೋಕ, ಎಲ್ಲ ಲೋಕ, ಮತ್ತೆ ಕೆಳಗಿನ ಲೋಕ, ಆತಲ, ವೀತಲ, ಸೂತಲ, ಜಲತಲ, ಮಾತಲ, ರಾಸತಲ, ಪಾತಲ, ಎಲ್ಲವೂ ದುಃಖದ ಆವಾಸ. ಯಾಕೆ ದುಃಖದ ಆವಾಸ? ಮತ್ತೆ ನಿಮ್ಮ ಟೈಮ್ ಆದ್ಮೇಲೆ ಮತ್ತೆ ನೀವು ಹುಟ್ಟಬೇಕು. ಈ ಕೆಲವರು ಹೇಳ್ತಾರೆ ನಾವು ದೇವತೆಗಳನ್ನು ಪೂಜೆ ಮಾಡ್ತೇವೆ, ಮತ್ತೆ ನಾವು ದೇವತೆ ಲೋಕಕ್ಕೆ ಹೋಗ್ತೇವೆ. ಸರ್, ನೀವು ದೇವತೆ ಲೋಕ ಹೋದ ಮೇಲೆ ಮತ್ತೆ ನಿಮಗೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಹಾಗಾಗಿ ಎಲ್ಲ ದುಃಖದ ಆವಾಸಗಳು, ಇದನ್ನು ನಾವು ತಿಳಿಬೇಕು. ಅದಕ್ಕೆ ನಾವು ಹೇಳುವಂಥದ್ದು ಕೃಷ್ಣನ ಪೂಜೆ ಮಾಡಿ. ಯಾಕೆಂದ್ರೆ ಕೃಷ್ಣನ ಪೂಜೆ ಮಾಡಿದ ಮತ್ತೆ ನಿಮಗೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಇದನ್ನು ತಿಳಿಬೇಕು. ಇವುಗಳಲ್ಲಿ ಜನ ಮರಣಗಳು ಮತ್ತೆ ಮತ್ತೆ ಆಗುತ್ತದೆ. ಯಾವುದು? ಈ ಎಲ್ಲ ಮೇಲಿನ ಲೋಕ, ಕೆಳಗಿನ ಲೋಕ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನೀವು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಜನ್ಮ ಮೃತ್ಯು ಜರವ್ಯಾಧಿ ದುಃಖ ದೋಷಾನುದರ್ಶನ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕಕ್ಕೆ ಹೋಗಿ ಮತ್ತೆ ನೀವು ವಾಪಸ್ ಬರಲೇಬೇಕು. ಹಾಗೆ ಇದನ್ನು ನಾವು ತಿಳಿಬೇಕು. ನೋಡಿ, ನರಕ ಲೋಕ, ಐದು ಲೋಕ, ಎಲ್ಲ ಲೋಕದಲ್ಲಿ ನಿಮಗೆ ದುಃಖ ಉಂಟೆ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯೋಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿ ಅಷ್ಟೇ, ಇಷ್ಟೇ ಅವಧಿ. ಇದು ನಿಮ್ಗೆಲ್ಲ ಹೇಳಿದ್ದೇನೆ. ಅಂದ್ರೆ ಬ್ರಹ್ಮನ ಕಲ್ಪ ಎಷ್ಟು ಅಂತ. ಬ್ರಹ್ಮನ ಹಗಲಿನಲ್ಲಿ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವ್ರು ಮತ್ತೆ ಅವ್ಯಕ್ತದಲ್ಲಿ ಅಂದ್ರೆ ಬ್ರಹ್ಮನ ಕಲ್ಪ ಅಂದ್ರೆ ಬ್ರಹ್ಮನ ದಿನ ಆಗುವಾಗ, ಎಂಡ್ ಆಗುವಾಗ ಎಲ್ಲ ಈ ಪ್ರಳಯ ಆಗ್ತದೆ. ಯಾವುದು? ಪಾರ್ಷಿಯಲ್ ಡಿವ್ಯಾಸ್ಟೇಷನ್, ಪೂರ್ತಿ ಪ್ರಳಯ ಅಲ್ಲ. ಮತ್ತೆ ರಾತ್ರಿ ಆಗುವಾಗ ಬ್ರಹ್ಮ ಮಲಗ್ತಾನೆ. ಯಾಕಂದ್ರೆ ಬ್ರಹ್ಮನಿಗೆ ಕಿರಿಕಿರಿ ಬೇಡ. ಯಾಕಂದ್ರೆ ನಮ್ಮ ಜನರಲ್ಲಿ ತುಂಬಾ ಕಿರಿಕಿರಿ ಆಗ ಬ್ರಹ್ಮ ಎಲ್ಲವನ್ನು ನಾಶ ಮಾಡಿ ಆರಾಮ್ಸೆ ಮಲಗ್ತಾನೆ. ಮತ್ತೆ ಬೆಳಿಗ್ಗೆ ಎದ್ದು ತಿಲಕ ಆಗ್ತಾನೆ, ಮತ್ತೆ ಸೃಷ್ಟಿ ಮಾಡ್ತಾನೆ. ಇದು ಬ್ರಹ್ಮನ ದಿನಚರಿ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತದೆ. ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲವೂ ನಿಸ್ಸಹಾಯಕವಾಗಿ ನಾಶವಾಗುತ್ತದೆ. ಆದರೆ ಇದು ಇಂಪಾರ್ಟೆಂಟ್, ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದ. ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗದಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗ ಇದ್ದಂತೆ ಇರುತ್ತದೆ. ಈಗ ಎಂತಂದ್ರೆ ಬ್ರಹ್ಮನ ದಿನ ಆಗುವಾಗ ಪೂರ್ತಿ ಪಾರ್ಷಿಯಲ್ ಡಿವೈಸ್ಟೇಷನ್ ಆಗ್ತದೆ. ಅಂದ್ರೆ ಪೂರ್ತಿ ಪ್ರಳಯ ಅಲ್ಲ, ಪಾರ್ಷಿಯಲ್ ಡಿವೈಸ್ಟೇಷನ್. ಆಗ ಗೋಲೋಕ ಹಾಗೆ ಇರ್ತದೆ ಅಂತೆ. ಗೋಲೋಕ ಎಂತ ಪ್ರಳಯ ಆಗುದಿಲ್ಲ. ಹಾಗಾಗಿ ನಾವು ನೋಡಿ, ಬುದ್ಧಿವಂತರಾದ್ರೆ ನಾವು ಅದನ್ನು ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತೇವೆ. ಯಾಕೆಂದ್ರೆ ಪ್ರಳಯ ಆಗುವಾಗ ಕೂಡ ಅಲ್ಲಿ ಎಂತ ಆಗುದಿಲ್ಲ. ಇದು ಬುದ್ಧಿವಂತರ
ಲಕ್ಷಣ ಅಂತ ಪ್ರಭುಪಾದ ಹೇಳ್ತಾರೆ. ನೋಡಿ, ಇದು ಹೇಳಿದ ಗೋಲೋಕ ಚಾರ್ಟ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಎಸ್, ನೋಡಿ ಇಲ್ಲಿ ಕಾಣ್ತದಲ್ಲ ನಿಮ್ಗೆ, ಇದು ನಮ್ದು ಭೂಲೋಕ. ಭೂಲೋಕದ ಮೇಲೆ ಭೂವರ್ಲೋಕ, ಸ್ವರ್ಗಲೋಕ, ಮಹಾರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಸತ್ಯಲೋಕ ಅಂದ್ರೆ ಬ್ರಹ್ಮನ ಲೋಕ. ಮತ್ತೆ ಭೂಲೋಕದ ಕೆಳಗೆ ಆತಲ, ವೀತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಇದರ ಕೆಳಗೆ ಈ ಪಿತೃಲೋಕ ಉಂಟು, ಅದರ ಕೆಳಗೆ ನರಕಲೋಕ, 28 ನರಕಲೋಕ. ಮತ್ತೆ ನೋಡಿ, ಇದು ಗರ್ಭೋದಕ್ಷ ಈ ವಿಷ್ಣು, ಇದು ಗರ್ಭದಕ್ಷ ಓಷನ್. ಮತ್ತೆ ಗರ್ಭದಕ್ಷ ವಿಷ್ಣು ಹೊಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು ಇಲ್ಲಿ ಕಾಣ್ತದಲ್ಲ. ಮತ್ತೆ ಇದು ದೇವಿ ನೋಡಿ, ಮಾಯಾ ದೇವಿ. ಮತ್ತೆ ಇದು ಶಂಭು ಅಂದ್ರೆ ಶಿವ. ಮತ್ತೆ ಇದು ಸದಾಶಿವಲೋಕ, ಶಿವನ ಅಬೋರ್ಡ್, ಮಹೇಶಧಾಮ. ಮತ್ತೆ ಇದು ಕಾರಣೋದಕ್ಷ ವಿಷ್ಣು, ಮಹಾವಿಷ್ಣು. ಮತ್ತೆ ಇದು ಬ್ರಹ್ಮಜ್ಯೋತಿ. ಎಲ್ಲರೂ ನೋಡಿ, ಈ ಎಲ್ಲ ಮಾಯಾವಾದಿ ಸಂಸ್ಥೆಗಳು ಹೇಳುವಂಥದ್ದು ಬ್ರಹ್ಮಜ್ಯೋತಿ ಇದೆ. ಬ್ರಹ್ಮಜ್ಯೋತಿ ಅಂತಂದ್ರೆ ಹೇಗೆ ಸೂರ್ಯನ ಕಿರಣ ಉಂಟು ಹಾಗೆ ಕೃಷ್ಣನ ಕಿರಣ. ಅದೇ ಇದು ಹೈಯೆಸ್ಟ್ ಅಲ್ಲ, ದಯವಿಟ್ಟು ತಿಳ್ಕೊಂಡು. ಮತ್ತೆ ಅದರ ಮೇಲೆ ಇರುವಂಥದ್ದು ಇದು ವೈಕುಂಠ. ಮತ್ತೆ ಇಲ್ಲಿ ನೋಡಿ, ಇದರ ಮೇಲೆ ಇರುವಂಥದ್ದು ವೈಕುಂಠ, ಇದರ ಬ್ರಹ್ಮಜ್ಯೋತಿಯ ಮೇಲೆ ಇರುವಂಥ ವೈಕುಂಠ ಅಂದ್ರೆ ಅದು ಕೃಷ್ಣನ ಕಿರಣ, ದೇಹದಿಂದ ಬರುವ ಕಿರಣ ಬ್ರಹ್ಮಜ್ಯೋತಿ. ಇದು ಹೈಯೆಸ್ಟ್ ಅಲ್ಲ, ಜನರಿಗೆ ಗೊತ್ತಿಲ್ಲ. ಇದು ವೈಕುಂಠ, ಅದರ ಮೇಲಿರುವಂಥ ಅಯೋಧ್ಯ, ಅದರ ಮೇಲಿರುವಂಥದ್ದು ಗೋಲೋಕ. ಹಾಗಾಗಿ ಇದು ಕೃಷ್ಣನ ನಿತ್ಯಲೀಲೆ ಆಗ್ತದೆ. ಇಲ್ಲಿ ವೈಕುಂಠದಲ್ಲಿ ಬೇರೆ ಬೇರೆ ಉಂಟು, ನರಸಿಂಹ, ಮತ್ತೆ ವರಹ, ಕೂರ್ಮ, ಬೇರೆ ಬೇರೆ. ಇಲ್ಲಿ ರಾಮಂದು ಅಯೋಧ್ಯ. ಹಾಗಾಗಿ ವೈಕುಂಠದಲ್ಲಿ ಬೇರೆ ಬೇರೆ, ವೈಕುಂಠ ಅಂದ್ರೆ ಪ್ರಭುಪಾದ ಹೇಳ್ತಾರೆ ಕೆಲವೊಮ್ಮೆ ಓಲ್ ಆಗಿ ವೈಕುಂಠದಲ್ಲಿ ಬೇರೆ ಬೇರೆ ಕೃಷ್ಣನ ಇನ್ಕಾರ್ನೇಷನ್ ಬೇರೆ ಬೇರೆ ಲೀಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೋದ್ರೆ ನಮ್ಗೆ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ. ಹಾಗಾಗಿ ಬೇರೆ ಎಲ್ಲಿ ಹೋದ್ರೂ ಕೂಡ ನಮ್ಗೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಈ ಬ್ರಹ್ಮಜ್ಯೋತಿ, ಈ ಸದಾಶಿವಲೋಕ, ದೇವಿಧಾಮ, ಮತ್ತೆ ಇಲ್ಲಿ ಬ್ರಹ್ಮಲೋಕ, ಎಲ್ಲ ಸ್ವರ್ಗಲೋಕ, ಎಲ್ಲ ಹೋದ್ರು ನಮ್ಗೆ ಮತ್ತೆ ಜನ್ಮ ಮೃತ್ಯು ಜರವ್ಯಾಧಿ ಉಂಟು. ಹಾಗಾಗಿ ಬುದ್ಧಿವಂತರು ಎಲ್ಲಿ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಈಗ ಹೆಚ್ಚಿನವರು ಅಂದ್ರೆ ಈಗ ಕೊರೋನಾ ಬಂದು ಈಗ ಸ್ಟಾರ್ಟ್ ಆಗಿದೆ ವಾಪಸ್ ಹೋಗ್ಲಿಕ್ಕೆಲ್ಲ ಜನರೆಲ್ಲ. ಅಂದ್ರೆ ವೆಕೇಶನ್, ವರ್ಷಕ್ಕೊಮ್ಮೆ, ಕೆಲವರು ವರ್ಷಕ್ಕೆ 2 ಬಾರಿ ಹೋಗ್ತಾರೆ ಫ್ಯಾಮಿಲಿ. ಹೋಗುವಾಗ ನಮ್ದು ಎಂತ ಇರ್ತದೆ ಐಡಿಯಾ? ಒಳ್ಳೆ ಜಾಗ, ಒಳ್ಳೆ ಸೀನರಿ, ಒಳ್ಳೆ ನೀರು, ಒಳ್ಳೆ ಪ್ರಾಣಿಗಳು, ಇದೆಲ್ಲ ಇರ್ತದೆ ನಮ್ಗೆ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ ಗೋಲೋಕದಲ್ಲಿ ಹಾಗೆ ಉಂಟಂತೆ. ನೋಡಿ, ಇದು ಗೋಲೋಕದಲ್ಲಿ ಕೃಷ್ಣ. ನೋಡಿ, ಕೃಷ್ಣನಿಗೆ ಹಸು, ಎಲ್ಲ ನೀರು ಈ ರೀತಿ ಉಂಟು. ಹಾಗಾಗಿ ನಮ್ಗೆ ಆ ಗೋಲೋಕದಲ್ಲಿ ಎಂತ ಉಂಟು ಅದು ನಮ್ಗೆ ಇಮಿಡಿಯೇಟ್ ಮಾಡ್ಲಿಕ್ಕೆ ಇಚ್ಛೆ. ನೋಡಿ, ಇದು ಯಶೋದೆ, ಕೃಷ್ಣನ ಇದು ಮಾಡುವುದು. ಮತ್ತೆ ಇದು ಕರು. ಹಾಗಾಗಿ ಅದು ನಮ್ಮ ಇಚ್ಛೆ. ಮತ್ತೆ ನೋಡಿ, ನಾವು ಗಾಡಿಯಲ್ಲಿ ಹೋಗುವಾಗ, ಯಾವುದೇ ಗಾಡಿಯಲ್ಲಿ, ಈಗ ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ ಕೂಡ ನಮಗೆ ವಿಂಡೋಸ್ ಇಡಬೇಕು. ಯಾಕೆಂದ್ರೆ ನಮ್ಮ ಲೈಫಲ್ಲಿ ಮಿಸ್ಸಿಂಗ್ ಉಂಟು, ನಮಗೆ ನೋಡ್ಬೇಕು ಯಾರನ್ನು? ಕೃಷ್ಣ. ನಮ್ಮ ಲೈಫಲ್ಲಿ ಮಿಸ್ಸಿಂಗ್ ಅಂದ್ರೆ ಅದು ಕೃಷ್ಣ. ಆದ್ರೆ ನಾವೀಗ ಇಂದ್ರಿಯ ಸುಖದಲ್ಲಿ ಇರುವ ಕಾರಣ ನಮಗೆ ಅದು ಗೊತ್ತಾಗುದಿಲ್ಲ. ಇಲ್ಲದ್ರೆ ಅದೇ ಮಿಸ್ಸಿಂಗ್ ನಮ್ಮ ಜೀವನದಲ್ಲಿ. ನೋಡಿ, ಇದು ತುಂಬಾ ಮುಖ್ಯ ಶ್ಲೋಕ. ಈ ಶ್ಲೋಕ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಭಗವದ್ಗೀತೆ ಅರ್ಥ ಆದಾಗೆ. ಈ ಶ್ಲೋಕವನ್ನು ಕುಲಶೇಖರ ರಾಜ ಅಂದ್ರೆ ರಾಮಾನುಜ ಸಂಪ್ರದಾಯದಲ್ಲಿ ಬರುವಂತದ್ದು. ಅವರು ಶುದ್ಧ ಭಕ್ತ. ಅವರ ಮುಕುಂದ ಮಾಲ ಸ್ತೋತ್ರದಲ್ಲಿ ಉಂಟು ಈ ಶ್ಲೋಕ. ಪ್ರಭುಪಾದ್ ಇದು ಫೇವ್ರೆಟ್ ಶ್ಲೋಕ, ತುಂಬಾ ಇದು ಮುಖ್ಯ. ಈ ಶ್ಲೋಕ ಅರ್ಥ ಆದ್ರೆ ನಿಮ್ಗೆ ಭಗವದ್ಗೀತಾ ಅರ್ಥ ಆದಾಗೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ಸೇ ಕಂಠಾವರೋಧನ ವಿಧಸ್ಮರಣಂ ಕುತಸ್ತೆ. ಅಂದ್ರೆ ಈ ಶ್ಲೋಕ ಅಂತ ಹೇಳುದಂದ್ರೆ ಅನುವಾದ: ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು.
ಇಲ್ಲದಿದ್ದರೆ ನಾನು ಕೊನೆಯ ಉಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ ನೋಡಿ. ಈ ಸ್ಮರಣೆ ನಮ್ಗೆ ಇರ್ಬೇಕಂತೆ. ಕುಲಶೇಖರ ರಾಜನಿಗೆ ಎಂತ ಸ್ಮರಣೆ ಉಂಟು ಆ ಸ್ಮರಣೆ ಇರ್ಬೇಕು. ಈಗ ಕಾಗೆ ಮತ್ತೆ ಹಂಸ. ಕಾಗೆ ಅಂತ ಮಾಡುವಂಥದ್ದು ಗಾರ್ಬೇಜ್ ಕಡೆ ಹೋಗುವಂಥದ್ದು, ಹಂಸ ಒಳ್ಳೆ ಕಡೆ ಹೋಗುವಂಥ ತಾವರೆ ಕಡೆ ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ ನಾವು ಕಾಗೆ ಆಗಬಾರ್ದು, ನಾವು ಹಂಸ ಆಗ್ಬೇಕು. ಇಲ್ಲಿ ಕುಲಶೇಖರ ರಾಜ ಹೇಳುವಂಥದ್ದು ನೋಡಿ. ಕುಲಶೇಖರ ರಾಜನ ಸಣ್ಣ ಪ್ರಾಯ. ಈಗೆಲ್ಲರೂ ಹೇಳ್ತಾರೆ ನಾವು ಕೃಷ್ಣ ಪ್ರಜ್ಞೆಯನ್ನು 60ರ ನಂತರ ರಿಟೈರ್ಡ್ ಆದ ಮೇಲೆ ಮಾಡಬೇಕು. ಇದಕ್ಕೆ ಅದು ರಾಂಗ್ ಅಂತ ಕುಲಶೇಖರ ರಾಜ ಇಲ್ಲಿ ಹೇಳಿದ್ದಾರೆ. ಯಾಕೆ ರಾಂಗ್ ಅಂತ ಕುಲಶೇಖರ ರಾಜ ನೋಡಿ ಹೇಳುವಂಥದ್ದು. ಈ ಹಂಸ ಎಂತ ಮಾಡ್ತದೆ, ಆ ತಾವರೆಯ ದಂಟನ್ನು ಅಂಟಿಕೊಂಡಿದೆ. ಆದ್ರೆ ಕಾಗೆ ತಾವರೆ ದಂಟನ್ನು ಅಂಟಿಕೊಂಡಿಲ್ಲ, ಗಾರ್ಬೇಜ್ ಅನ್ನು ಅಂಟಿಕೊಂಡಿದೆ. ಆದ್ರೆ ಹಂಸ ತಾವರೆ ದಂಟನ್ನು ಅಂಟಿಕೊಂಡಿದೆ. ಈ ಹಂಸ ಹೇಗೆ ತಾವರೆ ದಂಟನ್ನು ಅಂಟಿಕೊಂಡಿದೆಯೋ ನನ್ನ ಸ್ಮರಣೆ ಈಗ ಟೋಟಲ್ ನಿನ್ನ ಪಾದ ಕಮಲದಲ್ಲಿ ಅಂಟಿಕೊಂಡಿದೆ. ಕುಲಶೇಖರ ರಾಜ ಹೇಳುವಂಥದ್ದು. ನಂದು ಪ್ರಾಯ ಸಣ್ಣ ಪ್ರಾಯ, ಈಗ ನಾನು ಟೋಟಲ್ ಅಂಟಿಕೊಂಡಿದ್ದೇನೆ ಕೃಷ್ಣನ ಪಾದ ಕಮಲಕ್ಕೆ. ಹಾಗಾಗಿ ನನ್ನನ್ನು ಈಗಲೇ ಸಾಯಿಸು. ನೋಡಿ, ನಮ್ಗೆ ಅಮರ ಆಗ್ಬೇಕು. ಆದ್ರೆ ಶುದ್ಧ ಭಕ್ತರಿಗೆ ಅವರಿಗೆ ಸಾಯಲಿಕ್ಕೆ ಇಚ್ಛೆ. ಯಾಕೆಂದ್ರೆ ಅವರ ಸ್ಮರಣೆ ಟೋಟಲ್ ಕೃಷ್ಣ ಪ್ರಜ್ಞೆಯಲ್ಲಿ ಉಂಟು. ಯಾಕೆ ಸಾಯಿಸ್ಬೇಕು ನನ್ನನ್ನು? ಯಾಕೆಂದ್ರೆ ನನಗೆ ಪ್ರಾಯ ಆದ ಮೇಲೆ ನನ್ನ ಗಂಟಲಲ್ಲಿ ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಕೂಡಿರ್ತದೆ, ನಿನ್ನ ಸ್ಮರಣೆ ಅಸಾಧ್ಯ. ಹೆಚ್ಚಿನವ್ರು ಹೇಳುವಂಥದ್ದು ಅಂತಂದ್ರೆ, ಕೆಲವರು ಹೇಳ್ತಾರೆ ನಮ್ಗೆ ಈಗ ಅಂದ್ರೆ ರೋಗ ಕೂಡ ಉಂಟು, ಪ್ರಾಯ ಆಗಿದೆ, ನಮಗೆ ಸ್ಮರಣೆ ಮಾಡ್ಲಿಕ್ಕೆ ಇಚ್ಛೆ ಉಂಟು, ಆದ್ರೆ ನಮ್ಮ ದೇಹ ಬಿಡುವುದಿಲ್ಲ. ಯಾಕಂದ್ರೆ ಸಣ್ಣ ಪ್ರಾಯದಲ್ಲಿ ಮಾಡಿದ್ರೆ ಅದು ನಮಗೆ ಅನುಕೂಲ ಆಗ್ತದೆ, ಅದು ಕೂಡ ಲಾಸ್ ಇಲ್ಲ ಮಾಡಿ. ಯಾಕೆಂದ್ರೆ ನೆಕ್ಸ್ಟ್ ಲೈಫ್ ಆದ್ರೆ ನಿಮಗೆ ಪ್ರಭುಪಾದ ಹೇಳ್ತಾರೆ ನೆಕ್ಸ್ಟ್ ಲೈಫ್ ಎಲ್ಲಿ ನಿಮ್ಗೆ ಸ್ಟಾಪ್ ಆಗಿದೆ ಅಲ್ಲಿ ನಮಗೆ ಕಂಟಿನ್ಯೂ ಆಗ್ತದೆ. ಹಾಗಾಗಿ ಬೇಸರ ಮಾಡಬೇಡಿ, ನನಗೆ ಪ್ರಾಯದಲ್ಲಿ ನನಗೆ ಸಿಕ್ತಂದ ಬೇಸರ ಮಾಡುವ ಇದಿಲ್ಲ. ಹಾಗಾಗಿ ಈ ನಮ್ಮ ನೆಲೆಯಲ್ಲಿ ನಾವು ಬರ್ಬೇಕಂತೆ. ಕುಲಶೇಖರ ರಾಜ ಅಂತ ಹೇಳುವಂಥದ್ದು, ಈಗಲೇ ನನ್ನನ್ನು ಕೊಂಡೋಗು ಕೃಷ್ಣ, ನನ್ನನ್ನು ಸಾಯಿಸು, ಈಗ ನನ್ನ ಸ್ಮರಣೆ ಟೋಟಲ್ ನಿನ್ನ ಪಾದಗಮನದಲ್ಲಿ ಉಂಟು. ಪ್ರಾಯದ ಮೇಲೆ ನನ್ನ ಸ್ಮರಣೆ ನಿನ್ನ ಪಾದಗಮನ ಇರುವುದಿಲ್ಲ, ಯಾಕೆಂದ್ರೆ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಇರ್ತದೆ, ಆಗ ನಿನ್ನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇದು ತುಂಬಾ ಮುಖ್ಯ ಶ್ಲೋಕ. ಈ ಶ್ಲೋಕ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಭಗವದ್ಗೀತೆ ಅರ್ಥ ಆದ ಹಾಗೆ. ಹಾಗಾಗಿ ನಾವು ತಾವರೆ ತರ ಇರ್ಬೇಕು, ಇದು ಹಂಸ ತರ ಇರ್ಬೇಕು, ಕಾಗೆ ತರ ಅಲ್ಲ. ಗಾರ್ಬೇಜ್ ಕಡೆ ಹೋಗ್ಬಾರ್ದು, ನಾವು ಲೋಟಸ್ ತರ ಹೋಗ್ಬೇಕು. ಅಂದ್ರೆ ತಾವರೆ ಕಡೆಗೆ ನಾವು ಹೋಗ್ಬೇಕು, ಹಂಸ ಹೇಗೆ ಹೋಗ್ತದೆ ಹಾಗೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಮ ಸ್ಥಾನ ಉಪೇತಿ ಸಾಧ್ಯಂ. ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸುವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿದೆ. ಭಕ್ತಿ ಸೇವೆ ಮಾಡಿದ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಈಗ ನನ್ನ ಈ ಬ್ಯಾಚ್ ಅಲ್ಲಿ ಯಾರೋ ಒಂದು ಮಾತಾಜಿ ಸ್ಟಾರ್ಟಿಂಗ್ ಹೇಳಿದ್ರು, ಫಸ್ಟ್ ಕ್ಲಾಸ್ ಅಲ್ಲಿ. ಅವ್ರು ಇದ್ದಾರೆ ಇಲ್ಲ ಗೊತ್ತಿಲ್ಲ, ಕೆಲವರೆಲ್ಲ ಫಸ್ಟ್ ಕ್ಲಾಸ್ಗೆ ಪ್ರಶ್ನೆ ಕೇಳ್ತಾರೆ ಮತ್ತೆ ಇರುವುದಿಲ್ಲ. ಇದ್ರೆ ನಿಮಗೆ ಇಲ್ಲಿ ಉತ್ತರ, ನೀವು ಕೇಳಿದ ಪ್ರಶ್ನೆಗೆ ನೀವು ಹೇಳಿದ್ರಿ ನಾವು ಎಲ್ಲ ಅಂದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು, ನಾವು ಉಪಕಾರ ಮಾಡ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು, ಇದೆಲ್ಲ ಹೇಳಿದ್ರಲ್ಲ. ಅದು ಅನಾಥಾಶ್ರಮ ಕೊಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಪಾಪದವರಿಗೆ ಹಾಡು ಮಾಡು. ನೋಡಿ, ಈ ಶ್ಲೋಕಕ್ಕೆ ಉತ್ತರ ಇದ್ರೆ ನಿಮ್ಗೆ ಉತ್ತರ, ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಕ್ತಿಪೂರ್ವಕ ಸೇವೆ ಮಾರ್ಗವನ್ನು ಸ್ವೀಕರಿಸುವವನಿಗೆ ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಲ್ಲಿ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ, ಎಲ್ಲ ಫಲ ಸಿಗ್ತದಂತೆ. ಭಕ್ತಿ ಸೇವೆ ಮಾಡಿದ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ. ಮತ್ತೆ ಖಾಲಿ ಪಡೆಯುವುದಲ್ಲ, ಇನ್ನೊಂದು ಕೃಷ್ಣನ್ ಗಿಫ್ಟ್ ಕೂಡ ಉಂಟು ಅಂತ ಕಾಂಪ್ಲಿಮೆಂಟರಿ, ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಇದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ನೀವು ಗಿಡದ ಸ್ಟೆಮ್ಮಿಗೆ, ಬ್ರಾಂಚಸ್ಗೆ ಮತ್ತೆ ಗಿಡದ ಎಲೆಗೆ ನೀರು ಹಾಕ್ಬೇಕಂತ ಇಲ್ಲ, ಅದು ಸಲ್ತದೆ. ಅದೇ ರೀತಿ ಕೃಷ್ಣನಿಗೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ, ಕೃಷ್ಣ ಸ್ಯಾಟಿಸ್ಫೈ ಆದ್ರೆ ಇಡೀ ಲೋಕ ಸ್ಯಾಟಿಸ್ಫೈ ಆದ ಹಾಗೆ. ಹಾಗಾಗಿ ಇದನ್ನು ನೀವು ತಿಳ್ಕೊಳ್ಳಿ, ಇದು ತುಂಬಾ ಮುಖ್ಯ ಪಾಯಿಂಟ್.
ಅಧ್ಯಾಯ ಸಾರಾಂಶ: ಅರ್ಜುನನ 8 ಪ್ರಶ್ನೆಗಳು ಉತ್ತರಿಸಲಾಗಿದೆ. ಕಿಂ ಬ್ರಹ್ಮ, ಸಾವಿನ ಸಮಯ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು. ತಸ್ಮಾತ್ ಸರ್ವೇಷು ಕಾಲೇಶು ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸುವುದು. ದುಃಖಾಲಂ ಅಶಾಶ್ವತಂ, ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಪರಸ್ತಸ್ಮಾತ್ ಭಾವಾನ್ಯೋ, ಶುದ್ಧ ಭಕ್ತಿಯಿಂದಲೇ ಪರಮೋನ್ನತ ಸಾಧಿಸಲು ಸಾಧ್ಯ. ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವ. ಎಸ್, ಯಾರ್ದಾದ್ರು ಪ್ರಶ್ನೆದಲ್ಲಿ ಕೇಳ್ಬಹುದು, ದಯವಿಟ್ಟು. ಎಸ್, ಹರೇ ಕೃಷ್ಣ. ಜನಾರ್ದನ್ ರಾವ್ ಪ್ರಭುಜಿ. ಜನಾರ್ದನ್ ರಾವ್, ಹೇಳಿ ಸರ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭುಜಿ. ನನ್ ಪ್ರಶ್ನೆ ನಿಮ್ಗೆ ಬಾಲಿಶ ಅನ್ಸ್ಬೋದು. ಇದು ಪ್ರಭುಜಿ, ನನ್ಗೆ ಈಗ್ಲೂ ಸ್ವಲ್ಪ ಗೊಂದಲ ಇರೋದೆ, ಈಗ ಆಕಾರ ಅದು ಶಕ್ತಿ ಅಲ್ಲ ಆಕಾರ ಅಂದ್ರಲ್ಲ ಪ್ರಭುಜಿ. ಆಕ್ಚುಲಿ ನಾವು ಬೇರೆ ಕಡೆ ಎಲ್ಲ ಈಗ ಯಾವುದೇ ಒಂದು ಓದಿದ್ರು ಈಗ ಆಕಾರ ಇರೋದಕ್ಕೆ ಯಾವ್ದಕ್ಕೆ ಆದ್ರೂ ಒಂದು ಆಕಾರ ಇದೆ ಅಂದ್ರೆ ಅದಕ್ಕೆ ಮರಣ ಇದೆ ಅಂತ, ಹುಟ್ಟಿದೆ ಅಂದ್ಮೇಲೆ ಅದಕ್ಕೆ ಮರಣ ಇದೆ ನೋಡಿ. ಟೋಟಲ್ ತಪ್ಪು. ದೇವೋತ್ತಮ ಪರಮಪುರುಷನಿಗೆ ಹೇಗೆ ಮರಣ ಇರುವಂತದ್ದು? ಅವನಿಂದ ಎಲ್ಲ ಸೃಷ್ಟಿಯಾಗಿದೆ. ದಯವಿಟ್ಟು ಅದ್ರಲ್ಲಿ ಬೇಡನಿಂದ ಸಾಯ್ತಾರೆ ಅಂತ ಕಥೆಗಳು ಇಲ್ಲ. ಅದೆಲ್ಲ ನೋಡಿ ಎಂತಂದ್ರೆ ಅದು ಲೀಲೆ. ಅಂದ್ರೆ ಕೃಷ್ಣ ಹೋಗುವಾಗ ಹೇಗೆ ಅಂದ್ರೆ, ಸೀತೆ, ರಾವಣ ಸೀತೆಯನ್ನು ಅಪಹರಿಸಿದಲ್ಲ, ಅದು ಮಾಯಾ ಸೀತೆ. ಇಮಿಡಿಯೇಟ್ ಮುಟ್ಟುವಾಗ ಸೀತೆ ಹೋಗಿ ಆಯ್ತಂತೆ, ಮತ್ತೆ ಅಲ್ಲಿ ಮಾಯಾ ಸೀತೆ ಬಂದದ್ದು. ತಿಳಿದ? ತಿಳಿತು ಗುರುಜಿ. ಹಾಗಾಗಿ ಕೃಷ್ಣ ಬಿಟ್ಟದ್ದು ಆ ಮಾಯಾ ಕೃಷ್ಣ ಬಿಟ್ಟದ್ದು ಅಲ್ಲಿ ಇಲ್ಲಿ ಬೇಡದಿಂದ. ನಿಜವಾದ ಕೃಷ್ಣ ಗೋಲೋಕಕ್ಕೆ ಹೋಗ್ತಾನೆ. ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ಲೀಲೆಯಲ್ಲಿ ಅದು ಇರ್ತದೆ. ಸರಿ ಗುರುಜಿ. ಎಸ್. ಹಾಗಾಗಿ ನೋಡಿ, ಯಾಕೆ ನಾನು ಇದು ಹೇಳ್ತೇನೆ ಅಂದ್ರೆ ನಿಮ್ಗೆ ನಂಬಲಿಕ್ಕೆ. ಯಾಕಂದ್ರೆ ಈ ಎಲ್ಲ ಯಾವ್ದು ವೇದಗಳು ಯಾವ್ದು ಎಲ್ಲದಲ್ಲೂ ಹೆಚ್ಚಿನವ್ರು ಓದಿ ಫೈನಲ್ ಕನ್ಕ್ಲೂಷನ್ ಬರೋದು ಇದು. ಅದಕ್ಕೆ ನಾವು ಹೇಳೋದು 99% ಇದರಲ್ಲಿ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ನೀವು ಗೋಡೆಯಲ್ಲಿ ಬರ್ತೀರಿ, ಡೈಲಿ ನೋಡ್ಬೇಕು ನೀವು. ನೋಡಿ 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 ಮತ್ತೆ ನಿಮಗೆ ಬರ್ಬೋದು, ಇಲ್ಲದ್ರೆ ಬರ್ಲಿಕ್ಕೆ ಅಸಾಧ್ಯ. ಹೆಚ್ಚಿನವರು ನಿರಾಕಾರ, ಕೃಷ್ಣ ಆಕಾರ ಇಲ್ಲ, ಆಕಾರ ಇಲ್ಲ. ಹೌದು ಗುರುಜಿ. ಥ್ಯಾಂಕ್ ಯು ಗುರುಜಿ. ಎಸ್. ಮಧುಕರ್ ಜೋಶಿ. ಯಾರು ಇದಕ್ಕೆ ಬರ್ತಾನೆ ಅವ ಅಂದ್ರೆ ಭಗವಾನ್ ಸಾಕ್ಷಾತ್ ಯಾರಿಗೆ ಆಗ್ತದೆ, ಅವ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾನೆ. ಆದ್ರೆ ಇದು ಎಂತ ಹೇಳೋದು, ಕೃಷ್ಣನ ಕೃಪೆಯಿಂದ ಮಾತ್ರ ಸಿಗುವುದು, ಇಲ್ಲದ್ರೆ ತುಂಬಾ ಕಷ್ಟ. ಎಸ್, ಮಧುಕರ್ ಜೋಶಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ. 2 ಪ್ರಶ್ನೆ ಇದೆ. ಫಸ್ಟ್ ಒನ್, ನೀವು ಎಲ್ಲ ಲೋಕ ಹೇಳ್ಬೇಕಾದಾಗ ಅಯೋಧ್ಯೆ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಸೊ ಆ ಅಯೋಧ್ಯೆ ಅಂದ್ರೆ ಇವಾಗಿರೋ ಅಯೋಧ್ಯೆ ಇದೆ ಅದೇಯಾ ಅಥವಾ ಬೇರೆನಾ? ನೋಡಿ, ಅಯೋಧ್ಯೆ ಬೇರೆ ಇರುವುದಿಲ್ಲ, ಅಯೋಧ್ಯೆ ಒಂದೇ, ಗೊತ್ತಾಯ್ತಾ? ಆದ್ರೆ ನಮ್ಗೆ ಈಗ ಅಯೋಧ್ಯೆಯಲ್ಲಿ ಆ ರೀತಿ ಕಾಣ್ಲಿಕ್ಕೆ ಆಗುದಿಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಅಲ್ಲಿ ಈಗ ಕೂಡ ರಾಮ ಲಕ್ಷ್ಮಣ ಸೀತಾ ಇರುವುದನ್ನು ಕಾಣ್ತದೆ. ಆದ್ರೆ ನಮ್ಮ ಪ್ರಭುಪಾದ ಹೇಳ್ತಾರೆ, ನಮ್ಮ ಕಣ್ಣಿಗೆ ಪರೆ ಬಂದಿದೆ. ಈಗ ಜಾಂಡೀಸ್ ಆದವನಿಗೆ ಎಲ್ಲವೂ ಹಳದಿ ಕಾಣ್ತದೆ. ಆದ್ರೆ ಅವನ ಜಾಂಡೀಸ್ ರೋಗ, ಪ್ರಭುಪಾದ ಹೇಳ್ತಾರೆ, ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಎ ಫೀವರ್, 104 ಡಿಗ್ರಿ ಫೀವರ್ ಇದ್ರೆ, ನಿಮ್ಮ ಜ್ವರ ಕಡಿಮೆ ಆದ ಮೇಲೆ ಮತ್ತೆ ನೀವು ಕರೆಕ್ಟ್ ಆಗಿರ್ತೀರಿ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ನಾವು ಕೂಡ ಈಗೆಲ್ಲ ರೋಗಗ್ರಸ್ತ ಸ್ಥಿತಿಯಲ್ಲಿ ಇದ್ದೇವೆ. ನಮ್ಗೆ ಈಗ ಅಯೋಧ್ಯೆಗೆ ಹೋದ್ರೆ ನಮಗೆ ನಿಜವಾದ ರಾಮ ಸೀತೆ ಲಕ್ಷ್ಮಣ ಕಾಣುವುದಿಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಆ ಅಯೋಧ್ಯೆಯಲ್ಲಿ ಈಗ ಕೂಡ ಲೀಲೆ ಕಾಣ್ತದೆ. ಗೊತ್ತಾಯ್ತಾ ಸರ್? ಓಕೆ ಸರ್, ಧನ್ಯವಾದ. ಇನ್ನೊಂದು ಕ್ವಶನ್, ಐ ಥಿಂಕ್ ನೀವು ಅದಕ್ಕೆ ಆಲ್ರೆಡಿ ಆನ್ಸರ್ ಮಾಡಿದ್ರಿ ಅನ್ಸುತ್ತೆ ಇದೆ ಕ್ವಶನ್ ಅಲ್ಲಿ. ಕ್ವಶನ್ ಈಸ್, ನೀವಂದ್ರಿ ಕೃಷ್ಣ ಪುರುಷ ಅಂತ ಅಂದ್ರೆ, ಅಂಡ್ ಇನ್ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಹೇಳಿದ್ರಿ ಹಿ ಹ್ಯಾಸ್ ಅ ಸ್ಟ್ರಕ್ಚರ್ ಅಂತ. ಸೊ ಅದು ಬರೀ ಶಕ್ತಿ ಅಲ್ಲ, ಅದಕ್ಕೊಂದು ಪೂರ್ಣವಾಗಿ ಸ್ಟ್ರಕ್ಚರ್ ಇದೆ ಅಂತ. ಸೊ ಅದೇ ಆ ತರ ಇದ್ದಿದ್ರೆ ಅದ್ ಯಾಕೆ ಕಾಣಿಸೋಲ್ಲ ಅಂತ? ಯಾಕೆ ಪೂರ್ಣ ಪುರುಷ ಕೃಷ್ಣ ಯಾಕೆ ನಮ್ ಕಣ್ಣಿಗೆ ಕಾಣಿಸಲ್ಲ? ಪೂರ್ಣ ಪುರುಷ ಕ್ವಾಲಿಫೈ ಇಲ್ಲ, ನಮ್ಮ ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಗಿದೆ. ಶುದ್ಧ ಭಕ್ತರಿಗೆ ಕಾಣ್ತದೆ. ಈಗ ಕನಕದಾಸರು ಶ್ರೀರಂಗಂ, ನೀವು ತಿರುಚಿನಪಳ್ಳಿಯಲ್ಲಿ ಶ್ರೀರಂಗಂ ದೇವಸ್ಥಾನ ಉಂಟು. ಶ್ರೀರಂಗಂ ಹೋಗ್ತಾರೆ, ಹೋಗಿ ನಾನು ಕೂಡ ಶ್ರೀರಂಗಂಗೆ 10 ಸತಿ ಹೋಗಿದ್ದೇನೆ. ಆದ್ರೆ ನನಗೆ ಅದು ಕಲ್ಲಿನ ಪಿಲ್ಲರ್ ಆಗಿ ಕಾಣಿದೆ. ಆದ್ರೆ ಅವರಿಗೆ ಅದು ವಜ್ರದ ಇದು ಕಾಣಿದೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ, ಕನಕದಾಸ ಹೇಳಿದ್ರು. ಹಾಗಾಗಿ ಶುದ್ಧ ಭಕ್ತರಿಗೆ ಇಲ್ಲಿ ಕೂಡ ಅವರಿಗೆ ಕಾಣ್ತಾರೆ, ಅದು ನಮ್ಗೆ ಕಾಣುದಿಲ್ಲ. ಯಾಕೆಂದ್ರೆ ನಮ್ಮ ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ. ಆ ಪರೆಯನ್ನು ತೆಗೆದು ಹೇಗೆ ಸಾಧನೆ ಮಾಡಬೇಕು. ಸಾಧನೆ ಮಾಡ್ತಾ 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 ನಮ್ಮ ಕಣ್ಣಿದು ಪರೆ ಹೋಗ್ತದೆ, ಮತ್ತೆ ನಮ್ಗೆ ಇಲ್ಲಿ ಕೂಡ ಕಾಣ್ತದೆ ವೈಕುಂಠ. ಸರಿ ಪ್ರಭು, ಧನ್ಯವಾದ. ಥ್ಯಾಂಕ್ ಯು. ಎಸ್, ಬೇರೆ ಯಾವ್ದು ಪ್ರಶ್ನೆ? ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಪ್ರಭುಜಿ.
ಇಲ್ಲೋ ಚಾಟ್ ಅಲ್ಲಿ ನೋಡಿ ಅಂತ. ಎಸ್, ಓಕೆ. ನೆಕ್ಸ್ಟ್ ಕೀರ್ತನಾ ಶೆಟ್ಟಿ. ಕೀರ್ತನಾ ಶೆಟ್ಟಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹಾ ಮಾಡ್ತೀನಿ. ಎಸ್, ಕೀರ್ತನಾ ಶೆಟ್ಟಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನ ಸಂಪೂರ್ಣ ಜೀವನ ತಿಳಿದುಕೊಳ್ಳಲು ಮತ್ತೆ ರಾಧಾಕೃಷ್ಣರ ಬಗ್ಗೆ ತಿಳಿದುಕೊಳ್ಳಲು ಯಾವ ಪುಸ್ತಕ ಓದಿದ್ರೆ? ರಾಧಾಕೃಷ್ಣರ ಬಗ್ಗೆ ನೀವು ಈಗ ತಿಳಿದುಕೊಳ್ಳುವುದು ಬೇಡ. ರಾಧಾಕೃಷ್ಣರ ಬಗ್ಗೆ ಅದು ಅಂದ್ರೆ ತುಂಬಾ ಕಾನ್ಫಿಡೆನ್ಷಿಯಲ್. ನೀವು ಭಕ್ತಿಯಲ್ಲಿ ಸಾಧನೆ ಮಾಡಿ ಮಾಡಿ, ಯಾಕಂದ್ರೆ ಪ್ರಭುಪಾದ ವಾರ್ನಿಂಗ್ ಕೊಡ್ತಾರೆ. ಭಾಗವತಮಲ್ಲಿ 10ನೇ ಸ್ಕಂದದಲ್ಲಿ ರಾಧಾಕೃಷ್ಣ ಲೀಲೆ ಇರುವಂತದ್ದು. ನಾವು 1ನೇ ಸ್ಕಂದ, 2ನೇ ಸ್ಕಂದ, 3ನೇ ಸ್ಕಂದ, 4ನೇ, 5ನೇ, 6ನೇ, 7ನೇ, 8ನೇ, 9ನೇ ಓದಿದ ಮೇಲೆ ಮತ್ತೆ ರಾಧಾಕೃಷ್ಣ ಲೀಲೆಗೆ ಹೋಗುವಂಥದ್ದು. ಯಾಕಂದ್ರೆ ನಾವೀಗ ನಾನು ಹಾಗೆ ಹೇಳಿದೆ, ನಮ್ಮ ಕಣ್ಣಿಗೆ ಪರೆ ಬಂದಿದೆ. ನಾವೀಗ ಆ ಲೀಲೆಯನ್ನು ಎಂತ ನಾವು ಈ ಭೌತಿಕ ರೀತಿಯಲ್ಲಿ ನೋಡ್ತೇವೆ, ಅದು ಟೋಟಲ್ ಆಧ್ಯಾತ್ಮಿಕ, ಅದು ಕಾಮ ಇಲ್ಲ, ಅದು ಪ್ರೇಮ. ಆದ್ರೆ ನಮ್ಮ ಕಣ್ಣಲ್ಲಿ ಆ ಕಾಮ ಇರೋ ಕಾರಣ ನಾವು ಅಲ್ಲಿ ಈಗ ಹೋಗುವಾಗ ಅದನ್ನೇ ಮಾಡ್ತೇವೆ. ಹಾಗಾಗಿ ರಾಧಾಕೃಷ್ಣ ಲೀಲಾ ತುಂಬಾ ಕಾನ್ಫಿಡೆನ್ಷಿಯಲ್. ಅದಕ್ಕೆ ಭಾಗವತ ಪುಸ್ತಕದಲ್ಲಿ ಉಂಟು, ಆದ್ರೆ ಅದರ ಒಟ್ಟಿಗೆ 12 ಸ್ಕಂದ ಉಂಟು. 9 ಸ್ಕಂದ ಆದ್ಮೇಲೆ 10ನೇ ಸ್ಕಂದಲ್ಲಿ ನಾವು ಓದ್ಲಿಕ್ಕೆ. ಎಸ್, ಹರೇ ಕೃಷ್ಣ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಚಾಟ್ ಅಲ್ಲಿ ಇಲ್ಲ ಪ್ರಭುಜಿ. ಮತ್ತೆ ಬೇರೆ ಚಾಟ್ ಅಲ್ಲಿ ಇಲ್ವಾ? ಇಲ್ಲ. ತೇಜಸ್ವಿನಿ. ಎಸ್, ತೇಜಸ್ವಿನಿ ಅವರೇ. ಎಸ್, ಹರೇ ಕೃಷ್ಣ. ತೇಜಸ್ವಿನಿ, ಎಸ್ ಹೇಳಿ ಮಾತಾಜಿ. ತೇಜಸ್ವಿನಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ. ತೇಜಸ್ವಿನಿ ಚಂದ್ರಶೇಖರ್ ಮಾತಾಜಿ. ತೇಜಸ್ವಿನಿ ಅವರೇ, ಹರೇ ಕೃಷ್ಣ. ಎಸ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ಈಗ ಲಾಸ್ಟ್ ಅಲ್ಲಿ ಒಂದು ಶ್ಲೋಕ ಹೇಳಿದ್ರಲ್ಲ ಪ್ರಭುಜಿ, ಇದೊಂದು ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಎಲ್ಲ ಅರ್ಥ ಮಾಡ್ಕೊಂಡಂಗೆ ಅಂತ, ಇನ್ನೊಂದ್ಸರಿ ಹೇಳ್ಬೋದಾ ಪ್ರಭುಜಿ? ಎಸ್, ಇನ್ನೊಮ್ಮೆ ನಿಮ್ಗೆ ಹೇಳುವ. ಕೃಷ್ಣ ತ್ವದೀಯ ಪದ ಪಂಕಜಂ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ಸೇ ಕಂಠಾವರೋಧನ ವಿಧಸ್ಮರಣಂ ಕುತಸ್ತೆ. ಅಂದ್ರೆ ಕೃಷಿಕರಾಜ ಹೇಳುವಂಥದ್ದು, ತಾವರೆ ಅಂಶ ಹೇಗೆ ತಾವರೆ ದಂಟನ್ನು ಅಂಟಿಕೊಂಡಿದೆ, ಅದೇ ರೀತಿ ನನ್ನ ಸ್ಮರಣೆ ಟೋಟಲ್ ನಿನ್ನ ಪಾದ ಕಮಲದಲ್ಲಿ ಅಂಟಿಕೊಂಡಿದೆ. ಈಗಲೇ ನನ್ನನ್ನು ಸಾಯಿಸು. ಯಾಕೆ ಸಾಯಿಸು? ಯಾಕೆಂದ್ರೆ ನನಗೆ ಪ್ರಾಯ ಆದ ಮೇಲೆ ನನ್ನ ಗಂಟಲಲ್ಲಿ ವಾತ ಪಿತ್ತ ಕಫ ಇರ್ತದೆ, ಆಗ ನಿನ್ನ ಸ್ಮರಣೆ ಮಾಡಲಿಕ್ಕೆ ಅಸಾಧ್ಯ. ಎಷ್ಟು ತಿಳಿದ ಮಾತಾಜಿ? ಹರೇ ಕೃಷ್ಣ. ತೇಜಸ್ವಿನಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಿಳಿದ ಪ್ರಭುಜಿ, ಅಂದ್ರೆ ಹೀಗೆ ಬಯಸೋದು ಒಂದು ಸ್ವಾರ್ಥ ಆಗುತ್ತಲ್ವಾ ಪ್ರಭುಜಿ? ಇಲ್ಲ, ಕೃಷ್ಣನ ಪಾದ ಕಮಲದಲ್ಲಿ ಬಳಸೋದು ಸ್ವಾರ್ಥ ಅಲ್ಲ. ಅಲ್ಲ ಈಗೆಲ್ಲ ನನ್ಗೆ ಇವಾಗ ನಿನ್ನ ಸ್ಮರಣೆ ಇದೆ, ಇವಾಗ್ಲೇ ನನ್ನ ಕರ್ಕೊಂಡ್ ಬಿಡು ಅಂತ ಹೇಳೋದು ಇದು ಕರ್ಕೊಂಡು ಹೋಗ್ಬೇಕಂದ್ರೆ ಎಂತಂದ್ರೆ, ಎಸ್, ಈಗ 24 ಗಂಟೆ ಯಾರ್ದು ಕೃಷ್ಣ ಸ್ಮರಣೆ ಇರ್ತಾರೆ, ಅವ್ರು ಇಲ್ಲಿದ್ರು ಕೂಡ ಅಲ್ಲಿದ್ರು ಒಂದೇ. ಹಾಗೆ ಗೊತ್ತಾಯ್ತಾ? 24 ಗಂಟೆ ಅವ್ರ ಸ್ಮರಣೆ ಉಂಟು, ಆದ್ರೆ ನಮ್ದು 24 ಗಂಟೆ ಸ್ಮರಣೆ ಇಲ್ಲ. ಹಾಗಾಗಿ ನಾವು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ದು ಸ್ಮರಣೆ ಬೇರೆ, ಹಿಂದೆ ಸುಖಾಗಿರ್ತದೆ. ಹಾಗಾಗಿ ನಾವು ಅದನ್ನ ಕೇಳುವಂತದ್ದು. ಆದ್ರೆ ಶುದ್ಧ ಭಕ್ತರು ಕೃಷ್ಣನ ಪಾದ ಕಮಲ ಕೇಳ್ತಾರೆ. ಇದೇ ವ್ಯತ್ಯಾಸ ನಮ್ಗೆ ಮತ್ತೆ ಅವರಿಗೆ. ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಮಾನಸ ಧರ್ಮೇಗೌಡ. ಎಸ್, ಹರೇ ಕೃಷ್ಣ. ಮಾನಸ ಧರ್ಮೇಗೌಡ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಮಾನಸ ಮಾತಾಜಿ. ಹಾ ಹೇಳಿ. ನನ್ನ ಆಜ್ಞೆಯವರೆಲ್ಲ ಒಂದು ಹುಲ್ಕಡ್ಡಿನೂ ಅಲಗಾಡಲ್ಲ ಅಂತ ಹೇಳ್ತಾರೆ ಕೃಷ್ಣ. ನನ್ನ ಆಜ್ಞೆಯಲ್ಲಿ ಒಂದು ಹುಲ್ಕಡ್ಡಿನೂ ಅಲಗಾಡಕ್ ಆಗಲ್ಲ ಅಂತ. ಹಾಗಿರ್ಬೇಕಾದ್ರೆ ನಮ್ ಜೀವನನು ನಾವಿಲ್ಲಿ ಬರಕ್ ಮುಂಚೆ ನಾವು ಹುಟ್ಟೋ ಸಮಯ ಮತ್ತೆ ನಾವು ಸಾಯೋದು ಮತ್ತೆ ನಾವಿಲ್ಲಿ ಏನೇನ್ ಕರ್ಮಗಳನ್ನ ಮಾಡ್ಬೇಕು ಅನ್ನೋದೆಲ್ಲ ಪೂರ್ವ ನಿರ್ಧಾರಿತ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾವು ಅದನ್ನ
ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಬರೋದು ಮತ್ತೆ ಅದು ಚೇಂಜ್ ಮಾಡ್ಕೊಳ್ಳೋದು ಕೂಡ ಪೂರ್ವ ನಿರ್ಧರಿತನ, ಅಥವಾ ನಾವಿಲ್ಲಿ ಚೇಂಜ್ ಮಾಡ್ಕೊಳ್ಳೋಕೆ ನಮ್ಗೆ ದಾರಿ ಇದೆಯಾ, ಆಪ್ಷನ್ ಇದೆಯಾ ಅಂತ? ಇಲ್ಲ ನೋಡಿ, ಹೇಗಂದ್ರೆ ಈಗ ಜನರಲ್ ಆಗಿ ಕೃಷ್ಣ ಪ್ರಜ್ಞೆಗೆ ಬರೋದಿದ್ರೆ ಎಂತ ಅಂದ್ರೆ ನಿಮ್ ಲಾಸ್ಟ್ ಲೈಫ್ ಎಂತ ಮಾಡಿದ್ರೆ ಅದು ನಿಮ್ಗೆ ಈ ಲೈಫಲ್ಲಿ ಸಿಗುವಂತ. ಅದು ಕೃಷ್ಣ ಎಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪಿಯೋಭ್ಯೋ ಮೋಕ್ಷಯಾಮಿ ಮಾಸುಜ. ಯಾರು ನನಗೆ ಶರಣ ಆಗ್ತಾನೆ ಮತ್ತೆ ಅವನಿಗೆ ಕರ್ಮ ಉಂಟು, ಅದು ನಾನು ಸ್ವಲ್ಪ ಕೊಡ್ತೇನೆ. ಹೇಗಂದ್ರೆ ಜಸ್ಟ್ ಪಿಂಚ್ ಹೇಳ್ತಾರಲ್ಲ, ಈಗ ಜಸ್ಟ್ ಒಂದು ಸೂಜಿಯನ್ನು ನೀವು ಇದು ಕೈಗೆ ಅಂದ್ರೆ ನಾವು ಬ್ಲಡ್ ತೆಗಿತೇವೆ, ಆಗ ನಮ್ಗೆ ಜಾಸ್ತಿ ನೋವಾಗುದಿಲ್ಲ. ಅದೇ ನಾವು ಕತ್ತಿಯಲ್ಲಿ ಕೈಯನ್ನು ಕಟ್ ಮಾಡ್ತೇವೆ, ಆಗ ನಮ್ಗೆ ನೋವಾಗ್ತದೆ. ಕೃಷ್ಣ ಪ್ರಜ್ಞೆ ಬಂದ್ರೆ ಆ ಇಂಜೆಕ್ಷನ್ ಅಂತೆ. ಅಂದ್ರೆ ಹೇಗಂದ್ರೆ ಈಗ ನಮಗೆ ಕರ್ಮ ಇರ್ತದೆ, ಅದು ಕೃಷ್ಣ ಎಂತ ಮಾಡ್ತಾನೆ, ಈಗ ಡ್ಯಾಮ್ ಅಲ್ಲಿ ನೀರು ಬಿಡ್ಲಿಕ್ಕೆ ಬಾಗಿಲು ಇರ್ತದೆ, ಇಲ್ಲದ ಒಂದು ಬಾಗಿಲು ಇಲ್ಲದೆ ಒಟ್ರಾಸಿ ಹೋಗ್ತದೆ ರಭಸದಲ್ಲಿ. ಕೃಷ್ಣ ಪ್ರಜ್ಞೆ ಬರದ ಒಂದು ಹೇಗಂದ್ರೆ ಕರ್ಮ ಒಟ್ರಾಸಿ ಫಾಸ್ಟ್ ಹೋಗ್ತದೆ. ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಹೇಗಂದ್ರೆ ಕರ್ಮ ಉಂಟು, ಅದು ಸ್ವಲ್ಪ ಹೇಗಂದ್ರೆ ಈಗ ಅವನ ಕರ್ಮಾನುಸಾರ ಅವನಿಗೆ ದೊಡ್ಡ ಆಕ್ಸಿಡೆಂಟ್ ಅಂತ ಉಂಟು. ಆದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಅವ ಅಡಿಗೆ ಮಾಡುವಾಗ ಸ್ವಲ್ಪ ಒಂದು ಕೈಗೆ ಒಂದು ಸ್ವಲ್ಪ ತಾಗಿ ನೆತ್ತರ್ ಬರ್ತದೆ. ಹಾಗೆ ಕರ್ಮ ಉಂಟು, ಆದ್ರೆ ಕೃಷ್ಣ ಅದನ್ನು ಕಡಿಮೆ ಮಾಡ್ತಾನೆ. ಎಸ್, ಹರೇ ಕೃಷ್ಣ. ತಿಳಿದ ಮಾತಾಜಿ, ಧನ್ಯವಾದಗಳು. ಜನಾರ್ದನ್ ರಾವ್ ಅವರಿಗೆ ಮತ್ತೊಂದ್ಸಲ ಅನ್ಮ್ಯೂಟ್ ಮಾಡ್ಲಾ ಪ್ರಭುಜಿ? ಹಾ ಮಾಡಿ. ಎಸ್ ಪ್ರಭುಜಿ, ಇಲ್ಲ ಅದು ನಾನು ಸ್ಟಾರ್ಟಿಂಗ್ ಕೇಳಿದ್ನಲ್ಲ ಅದೇ ಪ್ರಭುಜಿ, ಅದು ಮಿಸ್ ಆಗಿ ಬಂತೇನು, ಸಾರಿ ಪ್ರಭುಜಿ. ಎಸ್, ಚಾಟ್ ಅಲ್ಲಿ ಇಲ್ವಾ ಪ್ರಶ್ನೆ? ಚಾಟ್ ಅಲ್ಲಿ ಇಲ್ಲ ಪ್ರಭುಜಿ, ಇವಾಗ ನೋಡ್ತೀನಿ ಒಂದ್ಸಲ. Okay, can you give the original, that is real picture and okay of photos of Shri Krishna ಅಂತ ಕೇಳ್ತಾರೆ. Yes, next. Can you give the original picture or photos of Shri Krishna ಅಂತ ಕೇಳ್ತಾ ಇದ್ದಾರೆ ಪ್ರಭುಜಿ. ನೋಡಿ, ಎಲ್ಲವೂ ಒರಿಜಿನಲ್. ಹೇಗಂದ್ರೆ ಈ ಶುದ್ಧ ಭಕ್ತರು ಮಾಡಿದಂಥದ್ದು. ಮತ್ತೆ ಹೇಗೆ ಅಂದ್ರೆ ಕೃಷ್ಣ, ನೀವು ಯಾವ ಫೋಟೋಸ್ ಇರ್ತೀರಿ ಅಲ್ಲಿ ಕೃಷ್ಣ ಪ್ರೆಸೆಂಟ್ ಆಗ್ತಾನೆ. ಆದ್ರೆ ನೀವು ಅಲ್ಲಿ ನಿಮ್ಮ ಭಾವ ಇರಬೇಕು. ಭಾವ ಇಲ್ಲದ್ರೆ ಕೃಷ್ಣ ಪ್ರೆಸೆಂಟ್ ಆಗುದಿಲ್ಲ. ಈಗ ಹೇಳುದು ಫೋಟೋದಲ್ಲಿ ಕೂಡ ಕೃಷ್ಣ ಇದ್ದಾನೆ. ಯಾಕೆಂದ್ರೆ ಕೃಷ್ಣ ಹೇಳಿದಾನೆ, ನಾನು ಈ ವಿಗ್ರಹ ಫೋಟೋದಲ್ಲಿ ಎಲ್ಲ ಬರ್ತೇನೆ. ಕೃಷ್ಣ ಹೇಳಿದ್ದಾನೆ, ನಾಮದಲ್ಲಿ ಎಲ್ಲ ಕೃಷ್ಣ ಇದ್ದಾನೆ. ಆದ್ರೆ ನೀವೆಷ್ಟು ಇದ್ದಿದ್ರಿ ಅಷ್ಟರ ಮಟ್ಟಿಗೆ ಕೃಷ್ಣ ತೋರಿಸ್ತಾನೆ. ಓಕೆ, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಪಾರ್ಥ. ಹರಿ ಓಂ. ಗುರುಜಿ, ಈಗ ನೀವು ಲೋಕಗಳು ತಿಳಿಸಿದ್ರಲ್ಲ, ಅದೊಂದು ಮತ್ತೊಮ್ಮೆ ತಿಳಿಸಿ. ಹಾಗೆ ಇನ್ನೊಂದು ಪ್ರಶ್ನೆ, ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ ಅಂತ ಏನ್ ಕೊಟ್ಟಿದ್ದೀರಾ, ಇದು ಯಾವ ರೀತಿಯಲ್ಲಿ ಭಕ್ತಿಪೂರ್ವಕ ಸೇವೆ ಮಾಡಬೇಕು, ಅದು ಯಾವ ಮಾರ್ಗದಲ್ಲಿದೆ, ಅದೊಂದು ಸ್ವಲ್ಪ ತಿಳಿಸ್ಕೊಡಿ. ಭಕ್ತಿಪೂರ್ವಕ ಸೇವೆ ಅಂದ್ರೆ ಕೃಷ್ಣನಿಗೆ ಸೇವೆ ಮಾಡುವಂತದ್ದು. ಫಸ್ಟ್ ಈಗ ಸಾಧನೆ ಕೇವಲ ಕೃಷ್ಣನ ಸೇವೆ ಮಾತ್ರನಾ, ಅಥವಾ ನಮ್ಮಲ್ಲಿ ಸುತ್ತಮುತ್ತ ಈಗ ಏನ್ ಆತ್ಮಗಳಿದಾವೆ ಅಂದ್ರೆ ಜನರು ಇದ್ದಾರೆ, ಅವ್ರ ಸೇವೆ ಮಾಡಿ ಕೃಷ್ಣನ ಕಾಣೋದು? ಇಲ್ಲ, ಅದು ಇಲ್ಲ. ಅದು ನೋಡಿ, ಅದಕ್ಕೆ ಹೇಳಿದಂಥದ್ದು ಅದೆಲ್ಲ ಮಾಯಾವಾದಿಗಳು ಕೃಷ್ಣನನ್ನು ಕಾಣುದಿಲ್ಲ, ಈ ಆತ್ಮ ಇಲ್ಲ. ನಾವು ಈಗ ಎಲ್ಲ ಎಂತಂದ್ರೆ ಕೃಷ್ಣನಿಗೆ ಸೇವೆ ಮಾಡ್ಬೇಕು. ಆತ್ಮನಲ್ಲಿ ಅದು ಶುದ್ಧ ಭಕ್ತರು ಮಾಡುವಂಥದ್ದು. ಶುದ್ಧ ಭಕ್ತರು ಅವರ ಸೇವೆ ಮಾಡ್ಲಿಕ್ಕಿಲ್ಲ, ನಾವು ಕೃಷ್ಣನ ಸೇವೆ ಮಾಡ್ಬೇಕು. ಆತ್ಮನ ಸೇವೆ ಮಾಡ್ಲಿಕ್ಕಿಲ್ಲ, ಕೃಷ್ಣನ ಸೇವೆ ಮಾಡ್ಬೇಕು. ಆತ್ಮ ಇಸ್ ಈಕ್ವಲ್ ಟು ಪರಮಾತ್ಮ ಅಂತ ಹೇಳ್ತಾರಲ್ಲ, ಪರಮಾತ್ಮ ಒಂದು ಕೃಷ್ಣ. ಆತ್ಮ ಇಸ್ ಈಕ್ವಲ್ ಪರಮಾತ್ಮ ಅಲ್ಲ. ದಯವಿಟ್ಟು ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಡಾಗ್ ಇಸ್ ಆಲ್ವೇಸ್ ಡಾಗ್, ಗಾಡ್ ಇಸ್ ಆಲ್ವೇಸ್ ಗಾಡ್. ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಆಗುದಿಲ್ಲ. ಆತ್ಮವೇ, ಪರಮಾತ್ಮ ಪರಮಾತ್ಮವೇ. ಓಕೆ, ಲೋಕಗಳದ್ದು ಒಂದು ಮತ್ತೊಮ್ಮೆ ಒಂದು ನೋಡಿ. ಇದೆಂತಂದ್ರೆ ಇದೆಲ್ಲ ನೀವು ಓದಿದಂಥದ್ದು ನನಗೆ, ಯಾಕೆಂದ್ರೆ ನಾನು ಈಗ 9 ಕ್ಲಾಸ್ ಮಾಡಿದ್ದೇನೆ. ಹೆಚ್ಚಿನವರು ಇದನ್ನೇ, ಯಾಕೆಂದ್ರೆ ಎಲ್ಲ ಭಾರತದಲ್ಲಿ ಅಂತೂ ಈ ಮಾಯವಾದಿಗಳು ನಿರಾಕರ ತುಂಬಿ ತುಳುಕಿದ್ದಾರೆ. ಎಲ್ಲರದ್ದು ಇದೆ ಕನ್ಕ್ಲೂಷನ್. ಅಂದ್ರೆ ದರಿದ್ರ ನಾರಾಯಣ, ನಾವು ಈ ಎಂತ ಹೇಳುದು, ಮನುಷ್ಯನಲ್ಲಿ ನಾವು ನಾರಾಯಣ ಕಾಣ್ಬೇಕು. ಪ್ರಭುಪಾದ ಹೇಳ್ತಾರೆ, ನಾರಾಯಣ ದರಿದ್ರ ಅಲ್ಲ, ನಾರಾಯಣನಿಗೆ ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸತ್ಸಂಭ್ರಮ ಸೇವ್ಯಮಾನಂ. ಅಂದ್ರೆ ಗೋವಿಂದ ಮಾದಿ ಪುರುಷಂ ತಮಂ ಭಜಂ. ಲಕ್ಷ್ಮೀ ಸಹಸ್ರ
ಕೋಟಿಗಟ್ಟಲೆ ಲಕ್ಷ್ಮಿಯರು ಕ್ಯೂ ಅಲ್ಲಿ ಇದ್ದಾರಂತೆ ಕೃಷ್ಣನ ಸೇವೆ ಮಾಡ್ಲಿಕ್ಕೆ, ನಾರಾಯಣ ಸೇವೆ ಮಾಡ್ಲಿಕ್ಕೆ. ನಾರಾಯಣ ದರಿದ್ರ ಅಲ್ಲ. ಆದ್ರೆ ಈ ಫಿಲಾಸಫಿ ಎಲ್ಲರೂ ತಂದಿದ್ದಾರೆ, ಇದು ಟೋಟಲಿ ಖಂಡನೀಯ. ಪ್ರಭುಪಾದ ಇದನ್ನು ಖಂಡನೆ ಮಾಡ್ತಾರೆ. ಕೃಷ್ಣ ದರಿದ್ರ ಆಗುವುದಿಲ್ಲ, ಅವ ಯಾವಾಗಲೂ ಶ್ರೀಮಂತ. ಲಕ್ಷ್ಮಿ ವೈಕುಂಠದಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿಗಳು ಕ್ಯೂ ಅಲ್ಲಿ ಇದ್ದಾರೆ. ಎಸ್, ಈಗ ನಿಮಗೆ ಅದನ್ನು ತೋರಿಸ್ತೇನೆ. ಯಾಕೆ ನೋಡಿ, ವಿಷಯ ಅಂತಂದ್ರೆ ಮುಂಚೆ ನಾವು ಆನ್ಲೈನ್ ಪ್ರೀಚಿಂಗ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಂತ ಆಗಿದೆ ಅಂದ್ರೆ ಇವರು ಇಲ್ಲೆಲ್ಲ ಸಂಸ್ಥೆಗಳೆಲ್ಲ ಮಿಸ್ಯೂಸ್ ಮಾಡಿದ್ರು ಅದನ್ನು, ರಾಂಗ್ ಪ್ರೀಚಿಂಗ್. ಈಗ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಹಾಗಾಗಿ ಈಗ ಅವರಿಗೆ ಆಪ್ಷನ್ ಇಲ್ಲ. ಈಗ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಸ್ಕ್ರಿಪ್ಚರ್ ಉಂಟು, ಅವರು ಅವ್ರದೇ ಓನ್ ಕೊಡುವಂಥದ್ದು. ಯಥೋಮತ್ ತಥೋಪತ್ ನೋಡಿ ಇಲ್ಲಿ ಕಾಣ್ತದೆ. ಎಸ್, ಇದೆ. ನಾವು ಭೂಲೋಕದಲ್ಲಿದ್ದೇವೆ, ಅದರ ಮೇಲೆ ಸತ್ಯಲೋಕ, ತಪಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭೂರ್ಲೋಕ, ಮತ್ತೆ ಆತಲ, ವೀತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ, ಮತ್ತೆ ಪಿತೃಲೋಕ, ಮತ್ತೆ ನರಕಲೋಕ, ಮತ್ತೆ ಇಲ್ಲಿ ದೇವಿಧಾಮ, ಮತ್ತೆ ಇಲ್ಲಿ ಶಿವನ ಬೋರ್ಡ್ ಸದಾಶಿವಲೋಕ, ಮತ್ತೆ ಇದು ಕಾರಣದಕ್ಷ ವಿಷ್ಣು ಅಂದ್ರೆ ಮಹಾವಿಷ್ಣು, ಇದು ಗರ್ಭೋದಕ್ಷ ವಿಷ್ಣು, ಗರ್ಭೋದಕ್ಷ ವಿಷ್ಣು ಓಸ್ಕರದಿಂದ ಬ್ರಹ್ಮ ಹುಟ್ಟುವಂಥದ್ದು, ಮತ್ತೆ ಇದು ಬ್ರಹ್ಮಜ್ಯೋತಿ. ಎಲ್ಲ ಸಂಸ್ಥೆಗಳು ಬ್ರಹ್ಮಜ್ಯೋತಿ ಆಕಾರ ಇಲ್ಲ. ಬ್ರಹ್ಮಜ್ಯೋತಿ ಅಂದ್ರೆ ಹೇಗೆ ಸೂರ್ಯನ ಕಿರಣ ಉಂಟು, ಅದೇ ರೀತಿ ಕೃಷ್ಣನ ಕಿರಣ. ಮತ್ತೆ ನೆಕ್ಸ್ಟ್ ನೋಡಿ, ಆ ಬ್ರಹ್ಮಜ್ಯೋತಿಯ ಮೇಲೆ ಎಂತ ಉಂಟು? ಬ್ರಹ್ಮಜ್ಯೋತಿಯ ಮೇಲೆ ಇರುವಂತದ್ದು ಇದು ವೈಕುಂಠ, ಅದರ ಮೇಲೆ ಇರುವಂತದ್ದು ಅಯೋಧ್ಯ, ಅದರ ಮೇಲೆ ಇರುವಂತದ್ದು ಗೋಲೋಕ. ಇಲ್ಲಿ ಕೃಷ್ಣನ ನಿಜ ಫಾರ್ಮ್ ಉಂಟು, ಇಲ್ಲಿ ಕೂಡ ನಾರಾಯಣ ನಿಜ ಫಾರ್ಮ್ ಉಂಟು. ಇದನ್ನು ನಾವು ತಿಳಿಬೇಕು. ಆದ್ರೆ ಜನರು ಶಕ್ತಿ ಶಕ್ತಿ ಶಕ್ತಿ, ದಯವಿಟ್ಟು ಇದು ತುಂಬಾ ಮುಖ್ಯ. ಎಸ್, ನೆಕ್ಸ್ಟ್ ಅಪರ್ಣ ಅನೂಪ್. ನಮಸ್ಕಾರ ಪ್ರಭುಜಿ. ನಮಸ್ತೆ. ನೀವು ರಾಧಾರಾಣಿಯನ್ನು ಕುರಿತು ನಾವು ನಮ್ಗೆ ಏನ್ ಬೇಕು ಅಂತ ಕೇಳ್ಕೊಂಡ್ರೆ ಅವರು ಭಗವಂತನಲ್ಲಿ ಅಂದ್ರೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿ ನಮ್ಗೋಸ್ಕರ ಕೇಳ್ಕೊತಾರೆ ಅಂತ ಹೇಳಿದ್ರಿ ಮುಂಚೆ. ಸೊ ಭಗವಂತನ್ಗೆ ನಾವು ಡೈರೆಕ್ಟ್ ಆಗಿ ಯಾಕೆ ಕೇಳ್ಬಾರ್ದು ಅಂಡ್ ರಾಧಾರಾಣಿ ಮೂಲಕ ಯಾಕೆ ಹೋಗ್ಬೇಕು? ನೋಡಿ, ಡೈರೆಕ್ಟ್ ನಮ್ಗೆ ಎಲಿಜಿಬಿಲಿಟಿ ಇಲ್ಲ. ಕೃಷ್ಣ ನಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂದ್ರೆ ಚೈತನ್ಯ ಕೂಡ ಹೇಳುವಂತದ್ದು, ಗೋಪಿ ಪದ ಕಮಲೆಯೋರ್ ದಾಸಾನು 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 ದಾಸ. ಈ ಗೋಲೋಕದಲ್ಲಿ ನೀವು ಹೋಗಿದ್ರೆ, ನಾನು ಕೃಷ್ಣನ ಭಕ್ತ, ಅಲ್ಲಿ ನಿಮ್ಗೆ ಎಂಟ್ರಿ ಯಾರು ನಿಮ್ಮನ್ನು ಲೆಕ್ಕ ಮಾಡೋದಿಲ್ಲ. ಸೇವಕನ ಸೇವಕನ ಸೇವಕ ಇದ್ರೆ ಅಲ್ಲಿ ಎಂಟ್ರಿ. ಇಲ್ಲಿ ಭೌತಿಕ ಲೋಕದಲ್ಲಿ ಹೇಗಂದ್ರೆ, ಎಸ್ ನಾನು ಮಾಸ್ಟರ್, ಅಲ್ಲಿ ಮಾಸ್ಟರ್ ಕೃಷ್ಣ, ನಾವು ಸೇವಕರು. ತಿಳಿದ ಮಾತಾಜಿ? ಇನ್ನೊಂದೇನಂದ್ರೆ, ಈ ರಾಧಾರಾಣಿ ನೀವ್ ಹೇಳಿದ್ದು ರಾಧೆ ಅಲ್ವಾ? ಹೌದು. ಓಕೆ. ಮತ್ತೆ ಇವಾಗ ನಾವು ರಾಧಾರಾಣಿ ಅವರು ಒಬ್ರು ನಾವು ಕೃಷ್ಣನ್ನ ರೀಚ್ ಮಾಡೋದಿಕ್ಕೆ ರುಕ್ಮಿಣಿ ಮೂಲಕನೂ ಹೋಗ್ಬೋದಾ, ಅಥವಾ ರಾಧಾರಾಣಿ ಒಬ್ರೇ ಎಲಿಜಿಬಲ್ ಅದಕ್ಕೆ? ನೋಡಿ, ರುಕ್ಮಿಣಿ ಎಲ್ಲ ಎಕ್ಸ್ಪಾನ್ಷನ್. ಹೇಗೆ ಕೃಷ್ಣನ ಎಕ್ಸ್ಪಾನ್ಷನ್ ಉಂಟು, ಬಲದೇವ, ಬಲರಾಮ್, ಮತ್ತೆ ಸಂಕರ್ಷಣ, ಮತ್ತೆ ನಾರಾಯಣ, ಮತ್ತೆ ವಿಷ್ಣುಗಳು. ಅದೇ ರೀತಿ ರಾಧಾರಾಣಿಯಿಂದ ಬರುವಂತದ್ದು ಎಕ್ಸ್ಪಾನ್ಷನ್ ರುಕ್ಮಿಣಿಯಿಂದ ಲಕ್ಷ್ಮಿ ಬರುವಂತದ್ದು, ಇದೆಲ್ಲ ಎಕ್ಸ್ಪಾನ್ಷನ್. ಗೊತ್ತಾಯ್ತಾ? ಫಸ್ಟ್ ರಾಧಾರಾಣಿ, ಮತ್ತೆ ಅವರಿಂದ ಎಕ್ಸ್ಪಾನ್ಷನ್ ಆಗುವಂಥದ್ದು. ಧನ್ಯವಾದಗಳು. ಎಸ್, ಧನ್ಯವಾದ. ಎಸ್, ಬೇರೆ ಪ್ರಶ್ನೆ ಉಂಟಾ? ದಯವಿಟ್ಟು ಪ್ರಶ್ನೆ ಕೇಳಿ. ಮತ್ತೊಂದ್ಸಲ ಕೇಳಿದ್ರೆ ಪ್ರಭುಜಿ, ಇದೆ ಪ್ಲೀಸ್ ಶೋ ದ ಗೋಲೋಕ ಅಂಡ್ ಆಲ್ ದ ಥಿಂಗ್ಸ್. ಒಮ್ಮೆ ನೋಡಿದ್ದೇವೆ ಸಾಕು, ಇನ್ನು ನಿಮಗೆ ವಿಡಿಯೋ ಕಳಿಸ್ತೇನೆ. ಆಯ್ತು ಪ್ರಭುಜಿ, ಮತ್ತೆ ಬೇರೆ ಏನು ಪ್ರಶ್ನೆ ಇಲ್ಲ. ತೇಜಸ್ವಿನಿ ಚಂದ್ರಶೇಖರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ಹೇಳಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಗುರುಜಿ, ನಮ್ಮ ಕರ್ತವ್ಯಕ್ಕೂ ನಮ್ಮ ಕರ್ಮಕ್ಕೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಬಹುದಾ ಗುರುಜಿ? ಕರ್ಮ ಅಂದ್ರೆ ನಿಮ್ಮ ಪ್ರೀವಿಯಸ್ ಎಂತ ಹೇಳುದು, ಪ್ರೀವಿಯಸ್ ಲೈಫ್ ನೀವು ಎಂತ ಮಾಡಿದಿರಿ ಅದನ್ನು ನೀವು ಇಲ್ಲಿ ಅನುಭವಿಸುವಂಥದ್ದು. ಕರ್ತವ್ಯ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಪ್ರಭುಪಾದ ಹೇಳ್ತಾರೆ, ಪ್ರಜಾಪ್ರಭುತ್ವ ಹಕ್ಕು, ಕಾನ್ಸ್ಟಿಟ್ಯೂಷನ್ ಪೊಸಿಷನ್. ಎಲ್ಲ ಜೀವಿಗಳ ಕರ್ತವ್ಯ ಅಂತಂದ್ರೆ ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್.
ಯಾವಾಗ ನೀವು ಕರ್ತವ್ಯ, ನಿಮ್ಮ ನಿಜವಾದ ಕರ್ತವ್ಯ ಮಾಡ್ತೀರಿ, ಆಗ ನಿಮ್ಮ ಕರ್ಮ ಕೂಡ ಟೋಟಲ್ ನಾಶ ಆಗ್ತದೆ. ತಿಳಿದ? ಹಾ ಗುರುಜಿ ತಿಳಿತು. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಕಷ್ಟ ಆಯ್ತು ಪ್ರಭುಜಿ, ಬೇರೆ ಏನು ಪ್ರಶ್ನೆ ಇಲ್ಲ ಪ್ರಭುಜಿ. ಪ್ರಶ್ನೆ ಇಲ್ವಾ? ಅದೇ ಆಯ್ತು ಪ್ರಭುಜಿ, ಮಾತಾಡಿ. ಆಯ್ತಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ. ಹರೇ ಕೃಷ್ಣ.